ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಪ್ರಜ್ವಲ್. ಇವತ್ತಿನ ದಿನ ಕನ್ನಡದ ಅಳಿವು ಉಳಿವು ಅನ್ನುವಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡಿಗನ ಮಾತೃಭಾಷೆ, ಕನ್ನಡವೇ ಕರ್ನಾಟಕದ ಆಡಳಿತ ಭಾಷೆಯೂ ಕೂಡ ಹೌದು. ಆದರೆ ಕರ್ನಾಟಕದಲ್ಲಿ ಕನ್ನಡದ ಅಳಿವು ಮತ್ತು ಉಳಿವಿನ ಪ್ರಶ್ನೆ ಉದ್ಭವಿಸಿರುವಂಥದ್ದು ಯಾಕಾಗಿ? ಹಾಗಾದರೆ ಅಳಿವು ಮತ್ತು ಉಳಿವಿನ ಒಂದು ಪ್ರಶ್ನೆ ಉದ್ಭವಿಸಿದೆ, ಅದು ಕೂಡ ಕರ್ನಾಟಕದಲ್ಲಿ ಈ ಒಂದು ಪ್ರಶ್ನೆ ಉದ್ಭವಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಖೇದಕರವಾದಂತಹ ಸಂಗತಿಯಾಗಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರ ಒಂದು ಭಾಷೆಗೆ ಪ್ರಾಧಾನ್ಯತೆ ಇದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮವರೇ ನಮ್ಮ ಭಾಷೆಯನ್ನು ಉಪಯೋಗಿಸ್ತಾ ಇಲ್ಲ, ಬಳಸ್ತಾ ಇಲ್ಲ. ಏನು ಒಂದು ಮಾತನಾಡಲಿಕ್ಕೆ ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಆಂಗ್ಲ ಭಾಷಾ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದರಿಂದಾಗಿ ಕನ್ನಡವನ್ನು ಉಳಿಸಿ ಅನ್ನುವಂಥ ಒಂದು ಘೋಷವಾಕ್ಯವನ್ನ ನಾವು ಇವತ್ತಿನ ದಿನ ಅಧಿಕವಾಗಿ ಬಳಸುವಂತಹ ಒಂದು ಹಾಸ್ಯಾಸ್ಪದ ವಿಚಾರಕ್ಕೆ ನಾವು ಬಂದಿದ್ದೇವೆ. ಇದು ಪ್ರಮುಖವಾದಂತಹ ಒಂದು ವಿಚಾರವಾಗಿರುವಂಥದ್ದು. ಕರ್ನಾಟಕದಲ್ಲಿ ಏನು ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಒಂದು ಮಾತಿದೆ, ಆದರೆ ಅವೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾಗಿ ಪ್ರಸ್ತುತವಾದಂತಹ ಒಂದು ವಿಚಾರಗಳು ನಡೀತಾ ಇರುವಂಥದ್ದು. ಈ ವಿಚಾರದ ಕುರಿತಾಗಿ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತೇನೆ. ನನ್ನೊಂದಿಗೆ ಅತಿಥಿಯಾಗಿ ಕನ್ನಡ ಉಪನ್ಯಾಸಕರಾಗಿರುವಂತಹ ಧೀರಜ್ ಕುಲಾಲ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಪ್ರಮುಖವಾಗಿ ನಾನು ಈಗಾಗಲೇ ಒಂದು ಮಾತನ್ನು ಹೇಳಿದೆ, ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆ, ಕನ್ನಡಿಗನ ಮಾತೃಭಾಷೆ ಕನ್ನಡ. ಕರ್ನಾಟಕ ರಾಜ್ಯದ ಆಡಳಿತ ಭಾಷೆಯೂ ಕೂಡ ಕನ್ನಡವೇ ಹೌದು. ಆದರೂ ಕೂಡ ಕನ್ನಡವನ್ನ ಉಳಿಸಿ, ಕನ್ನಡದ ಅಳಿವು ಉಳಿವಿನ ಪ್ರಶ್ನೆ ಉದ್ಭವವಾಗಿರುವಂಥದ್ದು ಯಾಕಾಗಿ ಸರ್? ಹಾಗಾದ್ರೆ ಕನ್ನಡದ ಅಳಿವು ಮತ್ತು ಉಳಿವು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸರ್, ನನ್ನ ಪ್ರಕಾರ ಕಾವೇರಿಯಿಂದ ಗೋದಾವರಿವರೆಗೆ ಅಂತ ನಮ್ಮ ಕವಿರಾಜ ಮಾರ್ಗದಲ್ಲಿ ಬರುತ್ತೆ. ಅಲ್ಲಿಂದ ನಂತರ ನಮ್ಮ ಕರ್ನಾಟಕ ತುಂಬಾ ವಿಶಾಲವಾಗಿ ಬೆಳೆದು ನಿಂತಿದೆ ಅಂತಿದೆ. ಕರ್ನಾಟಕ ಅನ್ನೋ ಹೆಸರು ಬಂದದೇ ಕಪ್ಪು ಮಣ್ಣಿನ ನಾಡು ಅಥವಾ ಎತ್ತರದ ಪ್ರದೇಶ ಅನ್ನೋ ಕಾರಣಕ್ಕೆ ಬಂತು. 2011 ಜನಗಣತಿಯ ಪ್ರಕಾರ 6.5 ಕೋಟಿಯಷ್ಟು ಜನ ಮಾತೃಭಾಷೆಯಾಗಿ ಕನ್ನಡವನ್ನೇ ಬಳಸ್ತಾ ಇದ್ದಾರಂತೆ. ಇಷ್ಟೆಲ್ಲ ನಮ್ಮ ಕನ್ನಡ ಭಾಷೆ ಹೊಂದಿದ್ರು ಕೂಡ ಕನ್ನಡ ಭಾಷೆಗೆ ಈ ತರದ ಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ನೀವೊಂದು ಮಾತು ಹೇಳಿದ್ರಿ, ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅಂತ. ನನ್ನ ಪ್ರಕಾರ ಆ ಎರಡಕ್ಕಿಂತ ಮೊದಲು ಕನ್ನಡವನ್ನ ಬಳಸಬೇಕಾಗಿದೆ ಅಂತ ಕಾಣುತ್ತೆ. ಸೊ ಕನ್ನಡವನ್ನ ಬಳಸಿದಾಗ ಈ ಉಳಿಸಿ ಬೆಳೆಸಿ ಅನ್ನೋದು ಬೇಕಾಗಲ್ಲ. ಯಾಕೆಂದ್ರೆ ಪಂಪ, ರನ್ನ, ಪೊನ್ನ ಆಗಿರ್ಬೋದು, ನಮ್ಮ ಹಿಂದಿನ ಕುವೆಂಪು, ದ ರಾ ಬೇಂದ್ರೆ ಯಾರಾಗ್ಬೋದು ಅವರೆಲ್ಲ ಕನ್ನಡವನ್ನ ಬೆಳೆಸಿದ್ದಾರೆ. ನಾವು ಅದನ್ನ ಬಳಸಬೇಕು. ಆಗ ಬಳಸಿದಾಗ ಆ ಉಳಿಸಿ ಅನ್ನೋ ಒಂದು ಘೋಷವಾಕ್ಯ ಖಂಡಿತವಾಗಿ ಬೇಕಾಗುತ್ತಿಲ್ಲ ಅಂತ ಆಗುತ್ತೆ. ಅದಲ್ಲದೆ ನಾವು ಈಗ ಕನ್ನಡ ಏನಾಗ್ಬೇಕಂದ್ರೆ ನಮ್ಮ ಅನ್ನದ ಭಾಷೆ ಆಗ್ಬೇಕು. ಈಗ ನಮಗೆ ಅನ್ನದ ಭಾಷೆ ಹೆಚ್ಚಿನವ್ರಿಗೆ ಇಲ್ಲ, ಯಾಕೆಂದ್ರೆ ಅವರಿಗೆ ಆಂಗ್ಲ ಭಾಷೆ ಅವರ ಅನ್ನದ ಭಾಷೆ ಆಗಿದೆ. ಯಾವತ್ತು ಕನ್ನಡ ಅವರ ಅನ್ನದ ಭಾಷೆ ಆಗುತ್ತೋ ಆಗ ಖಂಡಿತವಾಗಿ ಕನ್ನಡ ಉಳಿದೇ ಉಳಿಯುತ್ತೆ. ಅದರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಇನ್ನು ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕನ್ನಡವನ್ನ ಹೊರತುಪಡಿಸಿ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ 2000 ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಎಲ್ಲೋ ಒಂದು ಕಡೆ ಮೂಲೆಗುಂಪಾಗ್ತಾ ಇದೆ. ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ತಾ ಇರುವಂತದ್ದು, ಇಂಗ್ಲಿಷ್ ನಲ್ಲಿ ವ್ಯವಹರಿಸಿ, ಇಂಗ್ಲಿಷ್ ನಲ್ಲಿ ಶಿಕ್ಷಣವನ್ನ ಕೊಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕನ್ನಡವನ್ನ ಏನು ಕೇವಲ ಒಂದು ಮನೆಯಲ್ಲಿ ಮಾತನಾಡಲಿಕ್ಕೆ ಮಾತ್ರ ಬಳಸ್ತಾ ಇರುವಂತದ್ದು. ಕನ್ನಡವನ್ನ ಮಾತನಾಡಿದ್ರೆ ಎಲ್ಲೋ ಒಂದು ಕಡೆ ಈತ ದಡ್ಡ, ಈತನಿಗೆ ವಿಚಾರಗಳು ಗೊತ್ತಿಲ್ಲ ಅನ್ನುವಂಥ ಒಂದು ಕಲ್ಪನೆಗಳು ಕೂಡ ಇದೆ. ಆದರೆ ಪ್ರಮುಖವಾಗಿ ಒಂದನ್ನು ಗಮನಿಸಬೇಕಾಗತ್ತೆ, ಇಂಗ್ಲಿಷ್ ಅನ್ನುವಂಥದ್ದೇನಿದೆ ಅದು ಕೂಡ ಒಂದು ಭಾಷೆಯೇ. ಅದನ್ನ ಏನು ಒಂದು ಬುದ್ಧಿವಂತರ ಭಾಷೆ ಅಂತ ಕರೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಮೆರಿಕ, ಇಂಗ್ಲೆಂಡ್ನಲ್ಲೂ ಕೂಡ ಅನಕ್ಷರಸ್ಥರು ಇಂಗ್ಲಿಷನ್ನೇ ಮಾತನಾಡ್ತಾರೆ, ಕಾರಣ ಅದು ಅವರ ಮಾತೃಭಾಷೆ. ಅದೇ ರೀತಿಯಲ್ಲಿ ಕನ್ನಡದಲ್ಲೂ ಕೂಡ ಎಷ್ಟೆಷ್ಟೋ ಸಾಹಿತ್ಯಗಳು ಹೊರಬಂದಿರುವಂಥದ್ದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಈಗಾಗಲೇ ನಾವು ಪಡೆದುಕೊಂಡಿದ್ದೇವೆ. ಅಷ್ಟೆಲ್ಲ ಇದ್ರೂ ಕೂಡ ಇವತ್ತಿನ ದಿನ ಹೇಳ್ತಾ ಇರುವಂಥದ್ದು, ಕನ್ನಡವನ್ನ ಮಾತನಾಡಿದ ತಕ್ಷಣದಲ್ಲಿ ಕೆಲವೊಂದಿಷ್ಟು ಜನ, ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದಿಷ್ಟು ಜನ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಈತನಿಗೆ ಜ್ಞಾನ ಇಲ್ಲವೇನೋ ಅಥವಾ ಈತನಿಗೆ ಬುದ್ಧಿಮಟ್ಟೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆಯೇನೋ ಅನ್ನುವಂತರ ಮಟ್ಟಿಗೆ ನೋಡಿಕೊಂಡು ಬರ್ತಾ ಇದ್ದಾರೆ. ಯಾಕಾಗಿ ಹಾಗಾದ್ರೆ? ಸರ್, ಈಗ ಸಂಸ್ಕೃತವನ್ನ ತುಂಬಾ ಹಿಂದೆ ಬಳಸ್ತಾ ಇದ್ರು, ಅದು ಕಾಲಕ್ರಮೇಣ ಬಳಸೋದು ಕಡಿಮೆ ಆಯ್ತು, ಅದು ನಶಿಸಿ ಹೋಯ್ತು. ಖಂಡಿತ ಹಿಂಗೆ ಆಗ್ಬಿಟ್ರೆ ಕನ್ನಡಕ್ಕೂ ಈ ತರದ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ, ಒಂದು ಮಗು ಕನಸು ಕಾಣತ್ತಂತೆ, ತಾನು ಯಾವ ಮಾತೃಭಾಷೆಯಲ್ಲಿ ಇರುತ್ತೋ ಆ ಭಾಷೆಯಲ್ಲಿ ಅದು ಕನಸು ಕಾಣುತ್ತೆ. ನಾವು ಈಗ ತರಗತಿಯಲ್ಲಿ ಅಧ್ಯಾಪಕರು ನಮಗೇನೋ ಒಂದು ವಿಷಯ ಹೇಳ್ತಾರೆ. ಆ ವಿಷಯ ಹೇಳಿದಾಗ ನಾವು ಆ ವಿಷಯವನ್ನ ಮೊದಲು ನಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಂಡು ನಂತರ ನಾವು ಆಂಗ್ಲ ಭಾಷೆಯಲ್ಲೂ ಮತ್ತೆ ಅದನ್ನ ವ್ಯವಹರಿಸ್ತೇವೆ. ಆ ಕಾರಣಕ್ಕೆ ಕನ್ನಡ ಅನ್ನೋದು ನಮ್ಮ ಹೃದಯದ ಭಾಷೆ. ಒಬ್ರು ನೆಪೋಲಿಯನ್ ಒಂದು ಮಾತು ಹೇಳ್ತಾನಂತೆ, ಒಬ್ಬ ವ್ಯಕ್ತಿಗೆ ನೀನು ಅರ್ಥವಾಗುವ ಭಾಷೆಯಲ್ಲಿ ಹೇಳಿದ್ರೆ ಅದು ಅವನ ತಲೆಗೆ ಹೋಗುತ್ತೆ, ನೀನು ಅವನ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅದು ಅವನ ಹೃದಯಕ್ಕೆ ಹೋಗುತ್ತೆ ಅಂತ. ಮೊದಲು ಹೃದಯಕ್ಕೆ ಹೋಗೋ ಕೆಲಸ ಆಗ್ಬೇಕು ಅಂತ ಕಾಣುತ್ತೆ. ಈ ಕನ್ನಡವನ್ನ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ನೀನು ಅಮ್ಮ ಅಂತ ಕರೆದ್ರೆ ಇಲ್ಲಪ್ಪ ನನ್ನ ಮಮ್ಮಿ ಅಂತ ಕರಿ, ಡ್ಯಾಡಿ ಅಂತ ಕರಿ ಅನ್ನೋ ಒಂದು ಸಂಸ್ಕೃತಿ ಬೆಳೆದು ಬಿಟ್ಟಿದೆ. ಯಾಕಂದ್ರೆ ನನ್ನ ಮಗ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರೆ ಅವನೇನು ದೊಡ್ಡ ಅಂದ್ರೆ ಇಡೀ ಜಗತ್ತನ್ನೇ ಗೆದ್ದು ಬಿಡ್ತಾನೆ ಅನ್ನೋ
ಒಂದು ಖುಷಿ ಮನೆಯವರಲ್ಲಿ ಕಂಡು ಬರ್ತಾ ಇದೆ. ನನ್ನ ಪ್ರಕಾರ ಅದೇನು ಸಾಧನೆ ಅಂತಲ್ಲ. ಇಂಗ್ಲಿಷ್ ಅಲ್ಲಿ 26 ಅಕ್ಷರ ಇರೋದು, ಕನ್ನಡದಲ್ಲಿ 49 ಅಕ್ಷರ ಇದೆ. ಆದ್ರೆ ಕನ್ನಡದಲ್ಲಿರುವಷ್ಟು ಕಾಗುಣಿತಗಳಾಗಿ ಒತ್ತಕ್ಷರಗಳಾಗಿ ಯಾವುದರಲ್ಲೂ ಇಲ್ಲ. ಇಂಗ್ಲಿಷ್ ಅಲ್ಲಿ RAME ಅಂದ್ರೆ ರಾಮನು ಅನ್ಬೋದು ಗೊತ್ತಾಗಲ್ಲ. ಆದ್ರೆ ಕನ್ನಡದಲ್ಲಿ ಹಾಗಾಗೋದಿಲ್ಲ. ಸೊ ನಿಜವಾಗಿ ನೋಡಿದ್ರೆ ಕನ್ನಡವನ್ನ ನೀವು ಅಂದ್ರೆ ಸರಿಯಾಗಿ ತಿಳ್ಕೊಂಡ್ರೆ, ಕನ್ನಡವೇ ನಿಮ್ಮ ಅಂದ್ರೆ ನಾವು ಕನ್ನಡ ಮಾತನಾಡುವಾಗ ನಮ್ಮ ಪ್ರತಿ ಒಂದು ಅಂಗಗಳಿಗೂ ಚಲನೆಗಳಿಗೂ ವ್ಯಾಯಾಮ ಸಿಗುತ್ತಂತೆ. ಸೊ ಆ ಕಾರಣಕ್ಕೆ ನಾವು ಕನ್ನಡವನ್ನ ಮೊದಲು ನಾನು ತಿಳ್ಕೋಬೇಕಾಗಿದೆ. ಕನ್ನಡದ ಹಿಂದೆ ಏನಿತ್ತು, ಅದರ ಹಿಂದಿನ ಸಂಸ್ಕೃತಿ ಏನು, ಅದು ಹೇಗೆ ಬೆಳೆದು ಬಂದಿತ್ತು, ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ ಕನ್ನಡ ಅಂದ್ರೆ ಅಳಿಯುವಂತ ಸ್ಥಿತಿಗೆ ಸಾಧ್ಯ ಆಗಲ್ಲ. ಅಂದ್ರೆ ಅಳಿಯುವಂತ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಯಾವುದೋ ಒಂದು ಪ್ರಪಾತದ ತುದಿಗೆ ಹೋಗಿ ನಿಂತು ಇನ್ನೇನೋ ಬೀಳ್ತೀವಿ ಅನ್ನೋದಕ್ಕಿಂತ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಮೊದಲೇ ನಾನು ಇನ್ನು ಮುಂದೆ ಹೋದ್ರೆ ಹಿಂಗೆ ಬೀಳ್ತೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತ ಒಳ್ಳೆಯದು. ಇನ್ನು ಪ್ರಮುಖವಾಗಿ ಸರ್, ಇಂಗ್ಲಿಷ್ ಒಂದು ಭಾಷೆ ಮೊದಲೇನಿತ್ತು, ಇಂಗ್ಲಿಷ್ ಕೂಡ ಒಂದು ಸಣ್ಣ ಒಂದು ಗ್ರಾಮದ ಭಾಷೆ ಆಗಿರುವಂತದ್ದು. ಇಂಗ್ಲಿಷ್ ಏನು ಮೊಟ್ಟ ಮೊದಲಿಗೆ ಇಡೀ ವಿಶ್ವದ ಒಂದು ಜಾಗತಿಕ ಮಟ್ಟದ ಭಾಷೆಯಾಗಿ ಗುರುತಿಸಿಕೊಂಡಿರಲಿಲ್ಲ. ಪ್ರಮುಖವಾಗಿ ಇಂಗ್ಲಿಷ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಒಂದು ಸಣ್ಣ ಊರಿನ ಒಂದು ಭಾಷೆಯಾಗಿ ಮೊಟ್ಟ ಮೊದಲಿಗೆ ಜನ್ಮವನ್ನ ತಾಳುತ್ತೆ. ಕನ್ನಡ ಜನ್ಮ ತಾಳಿದ ನಂತರದಲ್ಲಿ ಅದು ಜನ್ಮವನ್ನ ತಾಳಿರುವಂತದ್ದು. ಆದ್ರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಂಗ್ಲಿಷ್ಗೆ ಯಾಕೆ ಹಾಗಾದ್ರೆ ವಿಶ್ವ ಮನ್ನಣೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಅಲ್ಲಿನ ತತ್ವಜ್ಞಾನಿಗಳು, ದಾರ್ಶನಿಕರು, ರಾಜಕಾರಣಿಗಳು, ಅದೇ ರೀತಿಯಲ್ಲಿ ಬುದ್ಧಿಜೀವಿಗಳು ಅವರ ಭಾಷೆಯನ್ನ ಬಳಸ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಇಂಗ್ಲಿಷ್ಗೆ ಅಷ್ಟರ ಮಟ್ಟಿಗೆ ಪ್ರಾಧಾನ್ಯತೆ ಸಿಗ್ತಾ ಇದೆ. ಅದನ್ನ ಕರ್ನಾಟಕದಲ್ಲೂ ಕೂಡ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹಾಗಾದ್ರೆ ತತ್ವಜ್ಞಾನಿಗಳು, ದಾರ್ಶನಿಕರು, ಬುದ್ಧಿಜೀವಿಗಳು, ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಕನ್ನಡವನ್ನು ಬಳಸಬೇಕಾಗಿದೆ? ಇನ್ನೂ ಒಂದು ವಿಚಾರವನ್ನು ಹೇಳಲೇಬೇಕು. ಪ್ರಮುಖವಾಗಿ ಇದನ್ನು ಗಮನಿಸಲೇಬೇಕಾಗುತ್ತೆ. ರಾಜಕಾರಣಿಗಳು ತಮ್ಮ ಒಂದು ಭಾಷೆಯನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಭಾಷೆಗಳಲ್ಲಿ ವ್ಯವಹರಿಸ್ತಾರೆ ಮೊಟ್ಟ ಮೊದಲಿಗೆ, ಅನಂತರದಲ್ಲಿ ಕನ್ನಡಕ್ಕೆ ಬರ್ತಾರೆ. ಯಾಕಾಗಿ ಹಾಗಾದ್ರೆ? ಮೊದಲಿಗೆ ನಮ್ಮ ರಾಜ್ಯ ಭಾಷೆಯನ್ನು ಬಳಸಬಹುದಲ್ವಾ? ಆದ್ರೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಮನಸ್ಸನ್ನೇ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕದ ಬುದ್ಧಿಜೀವಿಗಳು, ದಾರ್ಶನಿಕರು, ರಾಜಕಾರಣಿಗಳು ಯಾವ ರೀತಿಯಲ್ಲಿ ಕನ್ನಡವನ್ನು ಬಳಸಬೇಕಾಗಿದೆ ಪ್ರಸ್ತುತ ಸಂದರ್ಭದಲ್ಲಿ? ಈಗ ತಮಿಳುನಾಡು ಅಥವಾ ನಾವು ಕೇರಳಕ್ಕೆ ಹೋದ್ರೆ ನಾವು ಮೊದಲು ಅವರ ಭಾಷೆನ ಕಲ್ತ್ಕೊಂಡ್ರೆ ನಮ್ಗೆ ಅಲ್ಲಿ ಬದುಕಬಹುದು. ಖಂಡಿತ ಅವರು ಆ ಭಾಷೆಯಲ್ಲಿ ಪ್ರತಿಕ್ರಿಯೆ, ನಮ್ಮ ಭಾಷೆಯನ್ನ ಮಾತನಾಡಿದ್ರೆ ಪ್ರತಿಕ್ರಿಯೆಯನ್ನು ಕೂಡ ಕೊಡೋದಿಲ್ಲ. ಅದೇ ಪ್ರಕಾರ ಅವರೆಲ್ಲರೂ ನಮ್ಮಲ್ಲಿ ಬಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ನಮ್ಮಲ್ಲಿಗೆ ಬಂದ್ಬಿಟ್ಟಿದ್ರೆ ನಾವು ಅವರ ಭಾಷೆ ಹೆಂಗೋ ಕಲ್ತ್ಕೊಂಡು ಅವರ ಜೊತೆ ವ್ಯವಹರಿಸ್ತೇವೆ. ಇದು ಬದಲಾಗಬೇಕು. ನಾವೀಗ ಇಲ್ಲಿ ಏನು ಮಸಾಲ್ ಪುರಿ ಎಲ್ಲ ತಿನ್ನಕ್ ಹೋಗ್ತೀವಿ. ತಿನ್ನೋಕೆ ಹೋದಾಗ ಅವನ ಹತ್ರ ಒಂದು ದಿನ ನಾವು ಮಸಾಲ್ ಪುರಿಗೆ ಎಷ್ಟು, ನನಗೆ ಇನ್ನೊಂದು ಪ್ಲೇಟ್ ಹಾಕು ಅಂತ ಕೇಳ್ತಿಲ್ಲ. ಏಕ್ ಪ್ಲೇಟ್ ದೇದೋ ಭಯ್ಯ, ಏಕ್ ಪ್ಲೇಟ್ ಪಾನಿ ದೇದೋ, ಈ ತರ ನಾವೇ ಅವನ ಹತ್ರ ಹಿಂದಿಯನ್ನು ಕಷ್ಟಪಟ್ಟು ಮಾತಾಡಿದಾಗ ಅವನು ಕನ್ನಡ ಕಲಿಯೋ ಇದಕ್ಕೆ ಹೋಗೋದಿಲ್ಲ. ಸೊ ಮೂಲವಾಗಿ ನಾವು ಯಾವುದನ್ನು ಬೆಳೆಸಕ್ ಅಂದ್ರೆ ಮೂಲದಿಂದಲೇ ಬೆಳೀತಾ ಹೋಗ್ಬೇಕಾಗತ್ತೆ. ಸೊ ಆ ಮೂಲವನ್ನ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ರು ಮಾತನಾಡುವಂತ ಭಾಷೆ ಆಗಬೇಕು. ಸೊ ಈಗ ತಮಿಳುನಾಡಲ್ಲಿ ಅಥವಾ ಕೇರಳದಲ್ಲಿ ಹೇಗೆ ಅವರಿಗೆ ಅವರ ಭಾಷೆ ಬಗ್ಗೆ ತುಂಬಾ ಗೌರವ ಇದೆ. ನನಗೆ ಕನ್ನಡ ಭಾಷೆ ಅನ್ನೋದು ಇಡೀ ಜಗತ್ತಿನ ಭಾಷೆ ಆಗ್ಬೇಕು ಅಂತಿಲ್ಲ. ಮೊದಲು ನನ್ನ ಮನೆ ಸರಿಯಾಗ್ಲಿ, ಮತ್ತೆ ನಾವು ಬೇಕಾದ್ರೆ ದೇಶದ ಬಗ್ಗೆ ನೋಡ್ಕೊಳ್ಳೋಣ. ಮೊದಲು ನನ್ನ ಕನ್ನಡ ನಮ್ಮ ಮನೆಯಲ್ಲಿ ಬಳಕೆ ಆಗ್ಲಿ, ನಂತರ ಬೇಕಾದ್ರೆ ಶಾಲೆಗಳಲ್ಲಿ, ಅದಾದ ನಂತರ ರಾಜ್ಯಕ್ಕೆ ಬರಲಿ, ಇಡೀ ರಾಜ್ಯ ಹಬ್ಬಿಕೊಳ್ಳಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ಗಡಿ ಪ್ರದೇಶದಲ್ಲಿ ಕನ್ನಡದ ಸಮಸ್ಯೆ ಇದೆ ಅಂತ ಅಂತಾರೆ. ಗಡಿ ಪ್ರದೇಶ ಬಿಡಿ, ಈಗ ಬೆಂಗಳೂರಲ್ಲಿ ನಮ್ಮಲ್ಲಿ ಕನ್ನಡ ಸಿಗೋರೆ ಕಷ್ಟ ಆಗ್ಬಿಟ್ಟಿದೆ. ಕನ್ನಡ ಮಾತನಾಡುವಂತವರೇ ಸಿಗೋದಿಲ್ಲ. ಕನ್ನಡವನ್ನ ಮಾತಾಡಿದ್ರು ಕೂಡ ಈತ ಕನ್ನಡವನ್ನ ಮಾತನಾಡ್ತಾ ಇದ್ದಾನೆ ಅನ್ನುವಂತ ಒಂದು ಆಶ್ಚರ್ಯಚಕಿತ ಕಣ್ಣುಗಳಿಂದ ಆ ವ್ಯಕ್ತಿಯನ್ನ ನೋಡುವಂತ ಒಂದು ಪರಿಸ್ಥಿತಿ ಉದ್ಭವವಾಗಿರುವಂತದ್ದು. ಇಷ್ಟೆಲ್ಲದಕ್ಕೂ ಕೂಡ ನಾವೇ ಕಾರಣ. ಇದರಲ್ಲಿ ಯಾವುದನ್ನ ಕೂಡ ನಾವು ಬೇರೆಯವರನ್ನ ಹೊಣೆ ಮಾಡ್ಲಿಕ್ಕೆ ನಾವು ತಯಾರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ತಪ್ಪಿನಿಂದಾಗಿ ಈ ರೀತಿ ಆಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾದಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯದಲ್ಲಿ ಏನು 2001 ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆಗೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಾಹಿತ್ಯಗಳು ಈಗಾಗಲೇ ಬಂದಿರುವಂತದ್ದು. ಆ ಒಂದು ಸಾಹಿತ್ಯಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಕವಿಗಳು, ಸಾಹಿತಿಗಳು ಈಗಾಗಲೇ ಪ್ರಸ್ತುತಪಡಿಸಿ ಹೋಗಿದ್ದಾರೆ. ಅದನ್ನ ನಾವು ಉಳಿಸಿಕೊಂಡು ಹೋಗಬೇಕಾಗಿದೆ. ಆದ್ರೆ ಎಲ್ಲೋ ಒಂದು ಕಡೆ ಪಠ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಕನ್ನಡವನ್ನ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ, ಬಳಸ್ತಾ ಇದ್ದೇವೆ. ಹಾಗಾಗಿ ಕನ್ನಡಕ್ಕೆ ಸ್ವಲ್ಪ ಮಟ್ಟಿನ ಹಿಂಜರಿಕೆ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಸ್ವಲ್ಪ ಹಿಂಜರಿತಾ ಇದೆ ಕನ್ನಡ ಭಾಷೆ. ಒಂದೊಮ್ಮೆ ಅವರ ಎಲ್ಲಾ ಒಂದು ಸಾಹಿತ್ಯ ಕೃತಿಗಳನ್ನ ಅಥವಾ ಏನು ಪ್ರಮುಖವಾದಂತಹ ಕವಿಗಳ ಒಂದು ಕವನಗಳನ್ನ ಇವೆಲ್ಲವನ್ನ ಕೂಡ ಅಭ್ಯಾಸಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಕನ್ನಡಕ್ಕೆ ಉಳಿವು ಅನ್ನುವಂಥದ್ದು ಸಿಗುತ್ತೆ. ಆದ್ರೆ ಯಾಕಾಗಿ ಹಾಗಾದ್ರೆ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತ ನಿಮಗನ್ಸುತ್ತೆ? ಈಗ ನಮ್ಮಲ್ಲಿ ಪ್ರಾಥಮಿಕ ಶಿಕ್ಷಣ ಇದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ನಿಜವಾಗಿ ಮಗುವಿನ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡಬೇಕು. ಇದು ಜಗತ್ತಿನ ಒಂದು ಸಿದ್ಧಾಂತ ಆಗಿತ್ತೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರೈಮರಿಯಿಂದಲೇ ಮಗುವಿಗೆ ಆಂಗ್ಲ ಭಾಷೆನ ಕಲಿಸಲಿಕ್ಕೆ ಆರಂಭ ಮಾಡ್ತಾರೆ. ಯಾಕಂದ್ರೆ ಅವ್ನು ಅವನಿಗೆ ಮುಂದೆ ಏನೋ ಕಷ್ಟ ಆಗ್ಬೋದು, ಸೈನ್ಸ್ ತಗೋತಾನೆ, ಏನೇನೋ ಯೋಚನೆಗಳು. ಆದ್ರೆ ನಮಗೆ ಆ ಮೂಲದಲ್ಲೇ ಕನ್ನಡವನ್ನ ನಾವು ಕಲಿಸ್ತಾ ಇಲ್ಲ. ಒಂದನೇ ತಪ್ಪು. ಎರಡನೇದು, ಈಗ ನಮ್ಮ ಪ್ರೈಮರಿ ಎಜುಕೇಶನ್ ಫಾರಿನ್ ಗಳಲ್ಲೆಲ್ಲ ಹೇಗಂತ ಹೇಳಿದ್ರೆ, ಅಲ್ಲಿ ಅಂದ್ರೆ ಅವರ ಪ್ರಾಥಮಿಕ ಶಿಕ್ಷಣವನ್ನ ಯಾರು ಹೇಳ್ಕೊಡ್ತಾರೋ ಆ ಅಧ್ಯಾಪಕರು ಅವರು PhD ಆಗಿರ್ಬೇಕಂತೆ. ಅಂದ್ರೆ ತುಂಬಾ ಸ್ಕಾಲರ್ ಆದವ ಬಂದು ಆ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಮಗುವಿನ ಮನಸ್ಥಿತಿಗಳನ್ನ ಬೆಳೆಸ್ತಾ ಹೋಗ್ಬೇಕು. ನಾನು PhD MA ಮಾಡುವಾಗ ನನಗೆ ತುಂಬಾ ಹೇಳ್ಬೇಕು ಅಂತಿಲ್ಲ, ಸ್ವಲ್ಪ ಹೇಳಿದ್ರೆ ನಾನೊಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ನಾನು ಓದ್ಕೋತೀನಿ, ಬರಿಬಹುದಲ್ವಾ. ಸೊ ಆ ಕಾರಣಕ್ಕೆ ಇಲ್ಲಿ ಏನ್ ಸಮಸ್ಯೆ ಆಗ್ತಿದೆ, ನಮ್ಮಲ್ಲಿ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ಸ್ವಲ್ಪ ನಾವು ಗಟ್ಟಿಗೊಳಿಸಬೇಕಾಗುತ್ತೆ. ಮತ್ತೆ ಪ್ರಾಥಮಿಕ ಶಿಕ್ಷಣದಲ್ಲಿ ಈಗ ಟೀಚರ್ಸ್ ಗಳಿಗೆ ಪಾಪ
ಪಾಠ ಮಾಡೋದು ಬಿಟ್ಟು ಬಿಸಿ ಊಟದ ಲೆಕ್ಕ, ಸೈಕಲ್ ಲೆಕ್ಕ, ಅಂದ್ರೆ ಬಟ್ಟೆ ಲೆಕ್ಕ, ಇದರ ಲೆಕ್ಕದೇ ಆಗ್ಬಿಟ್ಟಿದ್ದು ಹೊರತು ಪಾಪ ಅವರಿಗೆ ಪಾಠ ಮಾಡಕ್ ಬುರ್ಸೋತಿಲ್ಲ. ಅದಲ್ಲದೆ ಪ್ರತಿ ಸ್ಕೂಲಲ್ಲೂ ಲೈಬ್ರರಿ ಅಂತಿದೆ, ಆದ್ರೆ ಲೈಬ್ರರಿಯಲ್ಲಿ ಅದನ್ನ ಎಷ್ಟು ಬಳಸ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಪ್ರತಿ ಅಂದ್ರೆ ಮಗುವಿನಿಂದಲೂ ನಾವೇನು ಪ್ರತಿ ಶಾಲೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಗ್ರಂಥಾಲಯದ ಅವಧಿ ಇಟ್ಟು ಅದರಲ್ಲಿ ಅವರು ಏನೋ ಕಲಿಬೇಕು, ಏನನ್ನು ಓದ್ಕೋಬೇಕು, ಅವರೊಂದು ಸ್ವಲ್ಪ ಮಾತಾಡಬೇಕು. ನಾವು ಅಂದ್ರೆ ಅವನು ವ್ಯಕ್ತಿಯಾಗಿ ಬೆಳಗ್ಬೇಕಲ್ಲ, ಏನೋ ಒಂದು ಬೆಳಗ್ಬೇಕಲ್ಲ. ಆ ಕಾರಣಕ್ಕೆ ಏನಾದ್ರೂ ಬೇಕಾಗುವಂತ ವ್ಯವಸ್ಥೆಯನ್ನ ಮಾಡಿದ್ರೆ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ತನ್ನಿಂತಾನಾಗಿ ಆ ಮಗು ಮುಂದೆ ಬೆಳೀತಾ ಬೆಳೀತಾ ತಾನು ಬರೀತಾನೆ. ನಾವು ಹಿಂದಿನವರಿಗೆ ಬರ್ದಿದ್ದಾರೆ ಯಾರು, ಕುವೆಂಪು, ದ ರಾ ಬೇಂದ್ರೆನು. ನಮಗೀಗ ಕುವೆಂಪು, ದ ರಾ ಬೇಂದ್ರೆ ಬರ್ದದನ್ನು ಓದೋಕೆ ಒಂದು 4-5 ಸಲ ಓದ್ಬೇಕು. ನಾವು ಅದಕ್ಕಿಂತ ಹಿಂದೆ ಹಳಗನ್ನಡ ಓದಿದ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಮ ಬೇಸ್ ಗಟ್ಟಿ ಇಲ್ಲ ಅನ್ನೋದು ನನ್ನ ಪ್ರಕಾರ. ಅಂದ್ರೆ ನಾನು ಈಗ ಕನ್ನಡ ಮಾಸ್ಟರ್ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಈಗ ಅಂದ್ರೆ ಹಳೆಗನ್ನಡವನ್ನು ನನಗೆ ಒಂದೇ ಸಲ ಓದುಗಳು ಅರ್ಥ ಆಗಲ್ಲ, ನಾನು 2 ಸಲ ಓದಿ ಮತ್ತೆ ಅರ್ಥೈಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಹಿಂದಿನವರದ್ರಲ್ಲಿ ಒಂದು ಪದದಲ್ಲಿ ಅವರು 2-3 ಗೂಢಾರ್ಥಗಳನ್ನ ಇಟ್ಕೊಂಡು ಬರೀತಿದ್ರು. ಈಗ ನಮ್ಮಲ್ಲಿಲ್ಲ, ಕೇವಲ ಒಂದು ವಾಕ್ಯದಲ್ಲಿ ಅದ್ರಲ್ಲಿ ಮುಂದೆ ಏನು ಕಾಣುತ್ತೋ ಅದನ್ನೇ ಹೇಳ್ತಾ ಇದ್ದೀವಿ. ಸೊ ಇದು ಬದಲಾಗಬೇಕು ಅಂತ ಅನಿಸ್ತು ನನಗೆ. ಇನ್ನು ಪ್ರಮುಖವಾದಂತಹ ಒಂದು ಪ್ರಶ್ನೆ ಸರ್, ಮುಖ್ಯವಾಗಿ ಈಗಿನ ಒಂದು ಪ್ರಸ್ತುತವಾದಂಥ ಈ ಒಂದು ಸಮಸ್ಯೆ ಉದ್ಭವಿಸಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಮಾತನಾಡಿದಂಥ ಮಗು ಬುದ್ಧಿವಂತ, ಕನ್ನಡದಲ್ಲಿ ಮಾತನಾಡಿದಂತಹ ಮಗು ಅಷ್ಟೊಂದು ಬುದ್ಧಿವಂತನಲ್ಲ, ಆತನಿಗೆ ಜ್ಞಾನ ಅನ್ನುವಂಥದ್ದು ಕಡಿಮೆ ಇದೆ. ಇದನ್ನ ಒಂದು ರೀತಿಯಲ್ಲಿ ಭಾಷೆಯನ್ನ ಜ್ಞಾನದ ಒಂದು ಅಳತೆಯ ಮಾಪನವಾಗಿ ಬಳಸ್ತಾ ಇದ್ದಾರೆ. ಇಂಗ್ಲಿಷ್ ಅನ್ನ ಮಾತನಾಡಿದಂಥ ತಕ್ಷಣದಲ್ಲಿ ಅವರ ಒಂದು ಮುಖದ ಭಾವನೆಗಳೇ ಬದಲಾಗಿ ಹೋಗುತ್ತೆ. ಈತ ಸಾಕಷ್ಟು ಬುದ್ಧಿವಂತ, ಈತನಿಗೆ ಎಲ್ಲಾ ವಿಚಾರಗಳು ತಿಳಿದಿದೆ ಅನ್ನುವಂತಹ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಜನಸಾಮಾನ್ಯರು. ಆದ್ರೆ ಒಂದು ಭಾಷೆಯನ್ನ ಮಾತನಾಡಿದ ತಕ್ಷಣಕ್ಕೆ ಆ ವ್ಯಕ್ತಿ ಬುದ್ಧಿವಂತನಾಗೋದಿಲ್ಲ. ಭಾಷೆಯ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅಧ್ಯಯನವನ್ನ ನಡೆಸಿರ್ಬೇಕಾಗತ್ತೆ. ಕನ್ನಡವನ್ನ ಪ್ರತಿಯೊಬ್ಬರು ಕೂಡ ಬಳಸ್ತಾರೆ, ಆದ್ರೆ ಕನ್ನಡವನ್ನ ಬಳಸಿದ ತಕ್ಷಣದಲ್ಲಿ ಕನ್ನಡವನ್ನ ತಕ್ಷಣಕ್ಕೆ ಅದೇನು ಮೊಟ್ಟ ಮೊದಲಿಗೆ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗೋದಿಲ್ಲ. ಆದ್ರೆ ಕನ್ನಡವನ್ನ ನಾವು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ದೇವೆ, ಕನ್ನಡದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ, ಒಂದು ಭಾಷೆಯ ಮೇಲೆ ಹಿಡಿತ ಸಾಧಿಸುವಂಥದ್ದು ಕೂಡ ಪ್ರಮುಖವಾದಂತಹ ಒಂದು ವಿಚಾರ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಪೋಷಕರು ಕೂಡ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸದೆ, ಆ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳದೆ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಲ್ಲಿ ಸರಿಪಡಿಸಬಹುದು? ಅಂದ್ರೆ ಅದನ್ನೆಲ್ಲ ಸರಿಪಡಿಸುವ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಅಂದ್ರೆ ಕನ್ನಡವನ್ನ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾವು ಕೆಲಸಕ್ಕೆ ಹೋಗ್ತೀವಿ, ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಆ ಕೆಲಸ ಸಿಗುವಾಗ ನಿನಗೆ ಆಂಗ್ಲ ಭಾಷೆಯೇ ಗೊತ್ತಿರಬೇಕು, ಕನ್ನಡ ಗೊತ್ತಿದ್ರೆ ಕೆಲಸ ಸಿಗಲ್ಲ ಅನ್ನೋ ಒಂದು ಏನೋ ಚೌಕಟ್ಟಿದೆಯಲ್ಲ, ಮೊದಲು ಅದು ಬದಿಗೆ ಹೋಗ್ಬೇಕು. ಕನ್ನಡ ಗೊತ್ತಿದ್ದವನು ಕೆಲಸ ಮಾಡಕ್ ಸಾಧ್ಯ ಇದೆ ಅನ್ನೋದು ಬಂದಾಗ ಮೊದಲು ಪೇರೆಂಟ್ಸ್ಗೆ ಏನ್ ಬರುತ್ತೆ ಅಂದ್ರೆ, ಓ ನನ್ನ ಮಗ ಕನ್ನಡ ಗೊತ್ತಿದ್ರು ಅವನೇನಾದ್ರೂ ಮುಂದೆ ಕೆಲಸ ಸಿಗ್ಬೋದು ಅಂತ. ಅಂದ್ರೆ ಪೇರೆಂಟ್ಸ್ಗಳಿಗೆ ಹೆದರಿಕೆ ಏನಂದ್ರೆ, ನನ್ನ ಮಗನಿಗೆ ಮುಂದೆ ಕೆಲಸ ಸಿಗದಿದ್ರೆ ಆ ಹೆದರಿಕೆಗೋಸ್ಕರ ಅವರು ಇಂಗ್ಲಿಷ್ ಅನ್ನ ಕಲಿಸಕ್ಕೆ ಆರಂಭ ಮಾಡ್ತಾರೆ. ಮೊದಲು ಆ ಕೆಲಸ ಸಿಗುವಂತ ಪ್ರದೇಶಗಳಲ್ಲಿ ಏನಿರ್ಬೇಕಂದ್ರೆ, ಇವನಿಗೆ ಕನ್ನಡ ಗೊತ್ತಿದ್ರು ಯಾವ ಒಬ್ಬ ವ್ಯಕ್ತಿ ಯಾವ ಭಾಷೆಯನ್ನು ತುಂಬಾ ಸುಲಲಿತವಾಗಿ ಮಾತಾಡ್ತಾನೋ ಅವನು ಇನ್ನೊಂದು ಭಾಷೆನ ಬಹಳ ಬೇಗ ಕಲಿತಾನಂತೆ. ನಾವು ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲ್ತು ಬಿಟ್ಟಾಗ ನಮಗೆ ಆಂಗ್ಲ ಭಾಷೆ ಅನ್ನೋದು, ನಾವು ಕಾಮನ್ ಆಗಿ PUC ಅಲ್ಲಿ ಓದುವಾಗ, ಡಿಗ್ರಿಲಿ ಓದುವಾಗ ನಮಗೆ ಆಂಗ್ಲ ಭಾಷೆ ಬೇಕೇ ಬೇಕು, ಅದನ್ನ ಬಳಸ್ತೀವಿ, ಆರಾಮ್ಸೆ ಕಲಿಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ನಾವು ಎಲ್ಲಿ ನಮ್ಮ ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡವನ್ನ ಸ್ವಲ್ಪ ಕಲಿತಿದ್ರೆ ಮಗು ಕನ್ನಡವನ್ನ ಚೆನ್ನಾಗಿ ಕಲಿತದೆ. ಮುಂದೆ ಹೋಗ್ದಾಗ ಅವನಿಗೆ ಆಂಗ್ಲ ಭಾಷೆ ಬರಲಿ, ಯಾಕಂದ್ರೆ ಕೆಲಸಕ್ಕೆ ನಮಗೆ ಎಲ್ಲ ಕಡೆಗೂ ಕನ್ನಡವನ್ನ ತಂದು ಹಾಕ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೆ ಬಳಸುವ ಭಾಷೆಯಾಗಿ ಅದು ಮುಂದೆ ಸಿಗ್ತಾ ಹೋದ್ರೆ ಆ ಪೇರೆಂಟ್ಸ್ ಗಳಿಗೆ ಅದೊಂದು ಭಯ ಕಡಿಮೆ ಆಗುತ್ತೆ ಅಂತ. ಎಸ್ ಸರ್, ಈ ವಿಚಾರವಾಗಿ ಇನ್ನೂ ಕೂಡ ಮಾತನಾಡ್ತೇನೆ. ಒಂದು ಕರೆ ಇದೆ ಸರ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ರೆ ಸರ್? ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ ಉಡುಪಿಯಿಂದಲೇ ಕರೆ ಮಾಡ್ತಾ ಇದ್ದೇವೆ. ಹಾ ಸರ್, ಕನ್ನಡದ ಒಂದು ಅಳಿವು ಉಳಿವಿನ ಒಂದು ಪ್ರಶ್ನೆಯ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ವಿ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ಈಗಾಗಲೇ ಗೌರ್ಮೆಂಟ್ ನಮ್ಮ ಸರ್ಕಾರ ಏನು ಡಿಸಿಷನ್ ತಗೊಂಡಿದೆ ಅಂದ್ರೆ, ಕನ್ನಡವನ್ನ ICSE ಮತ್ತು CBSE ಗಳಲ್ಲಿ ಕಂಪಲ್ಸರಿ ಕಲಿಸ್ಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದೆ. ನಿರ್ಧಾರ ತಗೊಂಡಿರೋದು ತುಂಬಾ ಚೆನ್ನಾಗೇ ಇದೆ. ಆದ್ರೆ ನಮ್ಗೆ ಒಂದು ಡೌಟ್ ಏನಿದೆ, ಆ ಕನ್ನಡ ಬರೀ ಮಾರ್ಕ್ಸಿಗೋಸ್ಕರ ಆಗತ್ತಾ ಅಥವಾ ಅದು ಕನ್ನಡತನವನ್ನ ಭಾವನೆಯನ್ನ ಏನಾದ್ರು ಬೆಳೆಸ್ತಾರ ಅನ್ನೋದು ಗೌರ್ಮೆಂಟ್ ಅದನ್ನ ಅಂದ್ರೆ ಎಲ್ಲರಿಗೂ ಜನರಿಗೋಸ್ಕರ ಏನ್ ತೋರಿಸ್ತಿದೆ ಅಂದ್ರೆ, ಇವರಿಗೆ ಕನ್ನಡವನ್ನ ನೀಡಿದ್ರೆ ಸಾಕು, ನಾವು ಕನ್ನಡವನ್ನ ಬೆಳೆಸಿದೇವೆ ಅಂತ ಒಂದು ವಿಷಯ ಅವ್ರ ತಲೆಯಲ್ಲಿದೆ. ಕೇವಲ ಪತ್ರಗಳಲ್ಲಿ ಇದ್ರೆ ಸಾಕು ಅನ್ನುವಂಥದ್ದ ಸರ್? ಕನ್ನಡ ಬರೀ ಈ ಭಾಷೆಗಳು ಏನಾಗಿದೆ, ಅದರ ಸಬ್ಜೆಕ್ಟ್ಗಳು ಬರೀ ಮಾರ್ಕ್ಸಿಗೋಸ್ಕರ ಆಗಿದೆ. ಅದನ್ನ ಅಳವಡಿಸ್ಕೊಳ್ಬೇಕು. ಈ ಕನ್ನಡ ಸಬ್ಜೆಕ್ಟ್ ಗಳನ್ನ ನಮ್ಮ ಎಲ್ಲ ಶಾಲೆಗಳಲ್ಲಿ ಕಂಪಲ್ಸರಿ ಮಾಡಿದ್ರೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕಲಿತಾರೆ. ಹೌದು, ಅವ್ರು ಬರೀ ಮಾರ್ಕ್ಸಿಗೋಸ್ಕರ ಆ ಪರ್ಪಸ್ಗೋಸ್ಕರ ಕಲಿತಾರೆ. ಅವರಲ್ಲಿ ಕನ್ನಡ ಭಾಷೆ ಅಥವಾ ಭಾವನೆ ಏನು ಬೆಳೆಯುವುದಿಲ್ಲ. ಈಗಿನ ಅಪ್ಪ ಅಮ್ಮಂದ್ರೆ ಅವರು ಪೋಷಕರು ಆಗಿರ್ಬೋದು, ಅವರಿಗೆ ಆಂಗ್ಲ ಮಾಧ್ಯಮ ಶಾಲೆಗಳೇ ಬೇಕು, ಗೌರ್ಮೆಂಟ್ ಶಾಲೆಗಳು ಬೇಡ. ಈಗ ಗೌರ್ಮೆಂಟ್ ಶಾಲೆಗಳು ಕೂಡ ಇಂಗ್ಲಿಷ್ ಆಂಗ್ಲ ಮಾಧ್ಯಮವಾಗಿ ಕನ್ವರ್ಟ್ ಆಗ್ತದೆ. ತನ್ನ ಮೊದಲಿನ ಏನ್ ಸಂಸ್ಕೃತಿ ಅದನ್ನ ಕಲಿಸಿ ಬರ್ತಾ ಇದೆ. ಈಗಿನ ಸಮಾಜ ಕೂಡ ಹಾಗೆ ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಅಳವಡಿಸ್ಕೊಳ್ತಾ ಬರ್ತಾ ಇರೋ ಕಾರಣ ನಮ್ಮ ಕನ್ನಡ ಭಾಷೆನ ತೋರ್ತಾ ಇದ್ದಾರೆ. ಯಾವುದೇ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡಿರ್ಬೋದು, ಇವಾಗ ಯಾವುದೇ ಕನ್ನಡ ಸಿನಿಮಾಗಳು ಓಡುವುದಿಲ್ಲ. ಯಾಕಂದ್ರೆ ಅವರಿಗೆ ಆ ಹೆಸರು, ಮೇಲಿನ ಹೆಸರುಗಳನ್ನು ನೋಡುವಾಗಲೇ ಅವರಿಗೆ ಏನಿದೆ ಹೆಸರು ಅನ್ನೋ ಕಾರಣ ಅವರೊಳಗಡೆ ಏನು ಅವರ ತತ್ವ ಏನ್ ಕೊಟ್ಟಿದ್ದಾರೆ, ಅವರೊಳಗೆ ಏನ್ ಕಥೆ ಇದೆ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನ ಅಲ್ಲೇ ಬಿಟ್ಟಿರ್ತಾರೆ. ಬೇರೆ ಭಾಷೆ ಆದ್ರೆ ಅದನ್ನ ಹೋಗಿ ನೋಡಿ ಆನಂದಿಸೋದು,
ಮಕ್ಕಳ ಮನೆಯಲ್ಲಿ ವಾಸಿಸಬೇಕು ಅಂತ ಒಂದು ಭಾವನೆಗಳೆಲ್ಲ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಸಂಸ್ಕೃತಿ ಹೋಗುವಾಗ ಗೌರ್ಮೆಂಟ್ ಏನ್ ಮಾಡ್ತದೆ ಅಂದ್ರೆ ಈ ರೀತಿ ಮಾಡ್ತಾ ಇರೋದಲ್ಲ, ಬರೀ ಕನ್ನಡ ಭಾಷೆ ಅದು ಅವರಿಗೆ ಭಾವನೆಗಳನ್ನ ಅಥವಾ ಏನಾದ್ರು ಬೆಳೆಸುತ್ತಾ ಅಥವಾ ಬರೀ ಮಾರ್ಕ್ಸಿಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಡೌಟ್. ಇದನ್ನ ಯಾವ ರೀತಿ ಸರಿ ಮಾಡ್ಬೋದು, ನಮ್ಮ ಕನ್ನಡ ಭಾಷೆಯನ್ನ ಯಾವ ರೀತಿ ಮೇಲೆ ಎತ್ತಬಹುದು ಅನ್ನೋದನ್ನ ಹೃದಯವಂತಿಕೆಯಿಂದ ಯಾವ ರೀತಿ ಅದನ್ನ ಬೆಳೆಸ್ಕೊಳ್ಬಹುದು, ಆ ಭಾವನೆಗಳನ್ನ ಯಾವ ರೀತಿ ಬೆಳೆಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಎಸ್ ಸರ್, ಓಕೆ ಸರ್. ಈ ವಿಚಾರವಾಗಿ ಸರ್ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗ್ತೇವೆ ಸರ್. ಎಸ್ ಸರ್, ಧನ್ಯವಾದಗಳು ಸರ್. ಎಸ್, ಅವರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೇವಲ CBSEಯಲ್ಲಿ ಪಠ್ಯಕ್ರಮದಲ್ಲಿ ಮಾತ್ರ, ದಾಖಲೆಗಳಲ್ಲಿ ಮಾತ್ರ ಇದು ಸೀಮಿತವಾಗುತ್ತಾ, ಅಥವಾ ಮಕ್ಕಳಿಗೆ ಈ ಒಂದು ಭಾಷೆಯನ್ನು ಪರಿಚಯಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು, ಅದೇ ರೀತಿಯಲ್ಲಿ ಆ ಒಂದು ಮಕ್ಕಳಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಬೇಕು ಅಂತ ಹೇಳಿದರೆ, ಕನ್ನಡದ ಭಾಷೆಯ ಬಗ್ಗೆ ಒಂದು ಜ್ಞಾನವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ. ತತ್ಕ್ಷಣದಲ್ಲಿ ಸಾಧ್ಯವಾಗೋದಿಲ್ಲ. ಈ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು, ಅಂದ್ರೆ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು? ಕರ್ನಾಟಕದಲ್ಲಿ ಕನ್ನಡ ಮಾತನಾಡಿದವರಿಗೆ ಮಾತ್ರ ಉದ್ಯೋಗ, ನೀವು ಈಗಾಗಲೇ ಹೇಳಿದ್ರಿ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕೇವಲ ಒಂದು ಖಾಸಗಿ ಕಂಪನಿಗಳಲ್ಲಿ ಆಂಗ್ಲ ಭಾಷೆಯನ್ನು ಬಳಸಿದ್ರೆ ಮಾತ್ರ ನಮಗೆ ಉದ್ಯೋಗ ಅನ್ನೋದು ಸಿಗುತ್ತೆ. ಆ ದೃಷ್ಟಿಯಿಂದ ಪೋಷಕರೆಲ್ಲರೂ ಕೂಡ ಹೆದರಿದ್ದಾರೆ. ಹಾಗಾಗಿ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಅಥವಾ ಕನ್ನಡ ಮಾಧ್ಯಮಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಆಂಗ್ಲ ಮಾಧ್ಯಮ ಶಾಲೆಗಳತ್ತ ಒಲವನ್ನ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ನೀತಿಯನ್ನು ತಂದ್ರೆ ಹಾಗಾದ್ರೆ ಸ್ವಲ್ಪ ಮಟ್ಟಿಗೆ ಸರಿಯಾಗುತ್ತಾ? ಈ ರೀತಿಯ ಒಂದು ಕ್ರಮಗಳ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಈಗ ನಮ್ಮ ಪ್ರಕಾರ ಈ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ, ಈ ಮೂಗಿಗೆ ತುಪ್ಪ ಸವರದು ಅಂತಾರಲ್ಲ, ಪಾಪ ನಾಲ್ಗೆ ಸಿಗೋದೇ ಇಲ್ಲ ಅಂತೆ, ಆ ತರದ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ಮತ್ತೆ ನಮ್ಮ ಪೇರೆಂಟ್ಸ್ ಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಮಕ್ಕಳು ಓದುದು ಜ್ಞಾನಾಭಿವೃದ್ಧಿಗೆಲ್ಲ, ಅದು ರ್ಯಾಂಕಿಗೆ. ನಮಗೆ ರ್ಯಾಂಕಿಗೆ ಹೋಗ್ಬೇಕು, ನನಗೆ ರ್ಯಾಂಕ್ ಬಂದ್ರೆ IIT ಹಂಗೇನೋ ಇರುತ್ತಲ್ವ ಮುಂದೆ. ಸೊ ರ್ಯಾಂಕ್ ಅನ್ನೋದೊಂದು ಹಣೆ ಪಟ್ಟಿ ಸಿಕ್ಕಿಬಿಟ್ಟಿದೆ. ಮತ್ತೆ ಈಗ ನಮ್ಮಲ್ಲಿ ಗೌರ್ಮೆಂಟ್ ಜಾಬ್ಸ್ಗಳು ಬರ್ತಾವಲ್ಲ, ಸೊ ಅಲ್ಲೇನ್ ರೂಲ್ಸ್ ಆಗ್ಬೇಕಂದ್ರೆ, ನಿಮಗೆ ಗೌರ್ಮೆಂಟ್ ಜಾಬ್ ಇರ್ಬೇಕಂದ್ರೆ ನೀನು ಕನ್ನಡ ಮೀಡಿಯಂ ಅಲ್ಲಿ ಇಷ್ಟು ಓದಿರ್ಬೇಕು, ನಿನಗೆ ಇಷ್ಟು ಜ್ಞಾನ ಇರಬೇಕು ಅಂತ. ಹಂಗಂತ ಆದಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಹೋಗ್ಲೇಬೇಕು. ಯಾಕಂದ್ರೆ ಅವನಿಗೆ ಮುಂದೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ಸೇರಿಸಬಹುದು ಅಂತ. ಆ ತರದ ಕೆಲವು ಬದಲಾವಣೆಗಳು ಬಂದ್ರೆ ಸ್ವಲ್ಪ ಬದಲಾಗಬಹುದು ಅಂತ ಅನಿಸ್ತು. ಮತ್ತೆ ನಮ್ಮಲ್ಲಿ ಏನು ಪಾಠ ಮಾಡೋ ಶಿಕ್ಷಕರುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲ ಪಾಠ ಮಾಡದ್ ಅಂದ್ರೆ ಜಾಬ್ ಜಾಯ್ನ್ ಆದ್ಮೇಲೆ ಮುಂದೆ ಅವರಿಗೆ ಅಂದ್ರೆ ಅವ್ರದ್ದು ಎಷ್ಟು ವರ್ಷ ಆಗೋರು ಅಲ್ಲೇ ಇದ್ದು ಬಿಡ್ತಾರೆ. ಸೊ ಅವರಿಗೆ ಏನು ಕೆಲವು ಯಾವ್ದಾದ್ರು ರೀತಿಯ ಪರೀಕ್ಷೆಗಳನ್ನ ಈ ವಿಷಯದ ಮೇಲೆ ಅಂದ್ರೆ ಆ ಸ್ಕೂಲನ್ನ ನಾವು ಅಂದ್ರೆ ಚೆಕ್ ಮಾಡ್ಲಿಕ್ಕೆ, ಅಂದ್ರೆ ನಾವು ಅವರ ವಿದ್ಯಾರ್ಥಿಗಳ ಗುಣಮಟ್ಟ ಹೇಗಿದೆ ಅಂತ ನಾವು ಎಕ್ಸಾಮ್ ಮಾಡ್ತೀವಿ, ಟೀಚರ್ಸ್ ಗಳ ಗುಣಮಟ್ಟ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ಆ ತರವಾಗಿ ನಾವು ಭಾಷಾ ವಿಷಯದಲ್ಲಿ ಶಿಕ್ಷಕರಿಗೂ ಕೂಡ ಈ ತರದ ಯಾವ್ದಾದ್ರು ಒಂದು ವಿಷಯಗಳನ್ನ ಏನಾದ್ರು ಅಂದ್ರೆ ಪರೀಕ್ಷೆಗಳನ್ನು ಆ ತರದೇನೋ ಸಣ್ಣ ಪುಟ್ಟ ವಿಷಯನ ಮಾಡಿದ್ರೆ, ಆಗ ಶಿಕ್ಷಕರು ಏನ್ ಮಾಡ್ತಾರೆ, ಸ್ವಲ್ಪ ಓದ್ಲಿಕ್ಕೆ ಆರಂಭ ಮಾಡ್ತಾರೆ, ಸ್ವಲ್ಪ ಹೊಸ ವಿಷಯಗಳನ್ನ ಕಲ್ತ್ಕೋತಾರೆ. ಆ ಕಾರಣಕ್ಕಾದ್ರೂ ಅಂದ್ರೆ ಮಕ್ಕಳ ಜ್ಞಾನಾಭಿವೃದ್ಧಿ ಹೆಚ್ಚಬಹುದು ಅಂತ ಅನಿಸ್ತು ಅವರ ಮಾತು. ಎಸ್, ಇನ್ನು ಪ್ರಮುಖವಾಗಿ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಒಂದು ಜ್ಞಾನಪೀಠ, ಕನ್ನಡಕ್ಕೆ ಅತಿ ಹೆಚ್ಚಿನ ಒಂದು ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ಅಷ್ಟೆಲ್ಲ ಒಂದು ಜ್ಞಾನಪೀಠ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ತಾ ಇದೆ. ಸಾಕಷ್ಟು ಪ್ರಶಸ್ತಿಗಳು ಈಗಾಗಲೇ ಕನ್ನಡ ಸಾಹಿತ್ಯವನ್ನು ಅರಸಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಯುವಕರಲ್ಲಿ ಸಾಹಿತ್ಯ ಅಭಿರುಚಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ, ಬರವಣಿಗೆ ಕಲೆ ತಪ್ತಾ ಇದೆ. ಕಾರಣ ಒಂದು ಕಡೆ ಆಂಗ್ಲ ಭಾಷೆಯ ವ್ಯಾಮೋಹವೇ ಕಾರಣ. ಏನು ಅಂತ ಹೇಳಿದ್ರೆ, ಅತ್ತ ಕಡೆ ಮಾತೃಭಾಷೆಯೂ ಅಲ್ಲ, ಇತ್ತ ಕಡೆ ಪರಭಾಷೆಯೂ ಅಲ್ಲ. ಆ ಕಡೆಗೆ ಮಾತೃಭಾಷೆಯಲ್ಲಿ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇತ್ತ ಕಡೆಯಲ್ಲಿ ಪರಭಾಷೆ ಕೈಗೆ ಹಿಡಿತಾ ಇಲ್ಲ. ಏನು ಮಾಡಿದ್ರು ಕೂಡ ಅದನ್ನ ಅರಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಯುವಕರು ತಮ್ಮ ಒಂದು ಸಾಹಿತ್ಯ ಅಭಿರುಚಿಯಿಂದ ಹೊರ ಬರ್ತಾ ಇದ್ದಾರೆ. ಈ ರೀತಿಯ ಒಂದು ಯುವಕರಿಗೆ ಯಾವ ರೀತಿಯಲ್ಲಿ ಒಂದು ಸಲಹೆಯನ್ನು ಕೊಡ್ಬೋದು? ಅಂದರೆ ಸಾಹಿತ್ಯವನ್ನು ಬಳಸಿ ಅಥವಾ ಕನ್ನಡವನ್ನೇ ಬಳಸಿ ನೀವು ಉತ್ತಮವಾದಂಥ ಸಾಹಿತಿ ಆಗಬಹುದು, ಒಂದು ಉತ್ತಮವಾದಂಥ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಳ್ಬಹುದು. ಕನ್ನಡದಲ್ಲಿ ಒಂದು ಆಶಾಭಾವನೆಯನ್ನು ಮೂಡಿಸಬೇಕಾದಂಥ ಪರಿಸ್ಥಿತಿ ಪ್ರಸ್ತುತವಾಗಿ ನಿರ್ಮಾಣವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಯುವಕರಿಗೆ ಸಾಕಷ್ಟು ಹಿಂಜರಿಕೆ ಅನ್ನುವಂಥದ್ದಿದೆ. ಕನ್ನಡವನ್ನು ಮಾತಾಡಲಿಕ್ಕೆ ಹಿಂಜರಿಕೆ ಇದೆ ಮೊಟ್ಟ ಮೊದಲಿಗೆ. ಇನ್ನು ಪ್ರಮುಖವಾಗಿ ಇದರಲ್ಲಿ ನಾವು ಸಾಹಿತ್ಯವನ್ನು ಬರಲಿಕ್ಕೆ ಸಾಧ್ಯವಾ ಅನ್ನುವಂಥ ಒಂದು ಹಿಂಜರಿಕೆಯೂ ಕೂಡ ಇರುವಂಥದ್ದು. ಇದಕ್ಕೆ ಯಾವ ರೀತಿಯಲ್ಲಿ ಏನನ್ಸುತ್ತೆ ಸರ್? ಹಾಗಾದ್ರೆ ಯಾವ ರೀತಿ ಮಾಡ್ಬೋದು? ಈಗ ನನ್ನ ಪ್ರಕಾರ ಈಗಿನ ಯುವಜನತೆ ಬರಿತಿಲ್ಲ ಅಂತಲ್ಲ, ಬರಿತಿದ್ದಾರೆ. ಏನು ಅಂತ ಹೇಳಿದ್ರೆ 4 ಲೈನು, ಈಗೇನು ಪ್ರತಿಲಿಪಿ ಅಂತ ಬರ ಅಂತ ಈ ತರ ಅಂತ ಏನೋ ಬರ್ತಾ, ಆದ್ರೆ 4 ಲೈನ್ ಬರೀತಾರೆ. ನೀವು ಯಾವನತ್ತಾರು 4 ಲೈನ್ ಕೊಡಿ ಓದ್ತಾನೆ, ನೀವು ಒಂದು 16 ಲೈನ್ ಕೊಡಿ, ಒಂದು 4 ಲೈನ್ ಓದಿ ಚೆನ್ನಾಗಿದೆ ಅಂತ. ಯಾಕಂದ್ರೆ ನಮ್ಗೆ ಆ ಪೇಷನ್ಸ್ ಇಲ್ಲ. ಮತ್ತೆ ನಾವು ಪತ್ರಿಕೆ ತಗೋತೀವಿ, ಯಾಕಂತ ಹೇಳಿದ್ರೆ ಅದು ಒಂಥರ ಪ್ರೆಸ್ಟೀಜು. ನೀವು ಪೇಪರ್ ಬರುತ್ತೆ, ಪೇಪರ್ ಬರುತ್ತೆ, ಪೇಪರ್ ಓದ್ತೀವ ಅದು ಗೊತ್ತಿಲ್ಲ ನಮಗೆ. ಸೊ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಓದ್ತಿಲ್ಲ, ಮೊದಲು ನಾನು ಓದ್ತಿಲ್ಲ. ಸಿಂಹಾವಲೋಕನ ಅಂತ ಹೇಳ್ತಾರೆ, ಸಿಂಹ 4 ಹೆಜ್ಜೆ ನಡೀತಂತೆ, ಒಂದ್ಸಲ ಹಿಂದೆ ತಿರುಗಿ ನೋಡುತ್ತಂತೆ, ಮತ್ತೆ ಮುಂದೆ ಹೋಗುತ್ತಂತೆ. ಸೊ ಆ ತರದ ಕೆಲಸ ಆಗ್ಬೇಕು. ನಾವು ನಮ್ಮ ಸಾಹಿತ್ಯ ಹಿಂದೆ ಹೇಗಿತ್ತು ಅನ್ನೋದನ್ನ ನೋಡ್ಬೇಕು. ಹಿಂದಿನ ಅಷ್ಟನ್ನು ಓದಕ್ ನನ್ನಿಂದ ಏನು ಸಾಧ್ಯ ಆಗುದಿಲ್ಲ. ಆದ್ರೆ ನನಗೆ ಗೊತ್ತಿರೋ ಒಂದು ಸ್ವಲ್ಪನಾರು ಓದ್ಕೊಂಡು ನಾ ಮುಂದೆ ಹೋಗ್ಬೇಕು. ಯಾಕಂದ್ರೆ ನನ್ನಲ್ಲಿರೋ ಯಾವ ಒಬ್ಬ ವ್ಯಕ್ತಿಯಲ್ಲೂ ಹುಟ್ಟುತ್ತಾನೆ ಪದ ಸಂಪತ್ತುಗಳು ಸಿಗೋದಿಲ್ಲ. ನನಗೆ ಗೊತ್ತಿರೋ ಯಾರೋ ಹೇಳಿದ 4 ಪದ ಸಂಪತ್ತು, ನಾನು ಓದಿದ 4 ವಿಷಯಗಳನ್ನ ಸೇರಿಸ್ಕೊಂಡೇ ಬರೀಬೇಕೇ ಹೊರತು, ಆಗ ಹಿಂದಿನದನ್ನು ಓದಿದಾಗ ನನ್ನ ಪದ ಸಂಪತ್ತು ಇನ್ನೊಂದು ಸ್ವಲ್ಪ ಹೆಚ್ಚಾಗುತ್ತೆ. ಈಗ 4 ಲೈನ್ ಬರೀತಿರೋ ಒಂದು 10 ಲೈನ್ವರೆಗೂ ಬರಿಬಹುದು, 16 ಬರಿಬಹುದು. ಈ ತರ ಬರವಣಿಗೆಗಳನ್ನ ಬೆಳೆಸ್ತಾ ಹೋಗ್ಬೋದು. ಸೊ ಇದು ಬದಲಾಗಬೇಕು. ಮತ್ತೊಂದು ನನ್ನ ಪ್ರಕಾರ ಯೋಚನೆ ಅಂದ್ರೆ, ಈಗ ಕೃಷಿಯಲ್ಲಿ ಇದ್ದವನಿಗೆ ಈಗ ಯಾರು ಮದುವೆ ಆಗೋ ಇದ್ರೆ ನೀನು ಕೃಷಿಯಲ್ಲಿ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಹಿಂದೆ ನೋಡ್ತಾರಲ್ಲ, ನೆಕ್ಸ್ಟ್ ಯಾವನಾರು ಮುಂದೆ ನೀನೆಂತ ಮಾಡ್ತೀನಿ, ಒಂದು ಪುಸ್ತಕ ಬರೀತಿದ್ದೀನಿ ಅಂದ್ರೆ ಯಾರು ಹೆಣ್ಣು ಕೊಡ್ಲಿಕ್ಕಿಲ್ಲ, ಈ ತರದ ಭಯ ಏನಾರು ಇರ್ಬೋದಾ ಅಂತ ಅನಿಸ್ತೇನೆ. ಎಸ್ ಸರ್, ಖಂಡಿತ ಈ ವಿಚಾರದ ಕುರಿತಾಗಿ ಸರ್ ಇನ್ನೂ ಅಷ್ಟು ಮಾತನಾಡ್ತಾ ಹೋಗ್ತೇನೆ. ಎಸ್, ಒಂದು ವಿರಾಮವನ್ನು ತೆಗೆದುಕೊಳ್ತೇನೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ, ಕರ್ನಾಟಕ ರಾಜ್ಯದಲ್ಲಿ ಏನು ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ಒಂದು ಮಾತು ಕೇವಲ
ಒಂದು ಮಾತಾಗಿಯೇ ಉಳಿದುಕೊಳ್ತಾ ಇರುವಂಥದ್ದು ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ಕನ್ನಡಕ್ಕೆ ಬೆಲೆಯನ್ನು ಸಿಗ್ತಾ ಇಲ್ಲ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಸಿಗ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಭಾಷೆಯನ್ನು ಬಳಸುವುದರಿಂದ ಮಾತ್ರವಲ್ಲ, ಭಾಷೆಯನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಭಾಷೆಯನ್ನು ಬಳಸಿ ಭಾಷೆಯನ್ನು ಅಭ್ಯಾಸಿಸಿದಾಗ ಖಂಡಿತವಾಗಿಯೂ ಕೂಡ ಕನ್ನಡ ಉಳಿತಾನೆ ಹೋಗುತ್ತೆ, ಕನ್ನಡ ಬೆಳಿತಾನೆ ಹೋಗುತ್ತೆ. ಇನ್ನು ಪ್ರಮುಖವಾಗಿ ಕನ್ನಡದ ಮುಂದಿರುವಂಥ ಸವಾಲುಗಳೇನು? ಕನ್ನಡಕ್ಕೆ ಸಾಕಷ್ಟು ಸವಾಲುಗಳು ಈಗಾಗಲೇ ಎದುರಾಗಿರುವಂಥದ್ದು. ಆಂಗ್ಲ ಭಾಷೆಯ ಒಂದು ಸವಾಲಿರ್ಬೋದು, ಅಥವಾ ಬೇರೆ ಭಾಷೆಗಳು ಯಾವ ರೀತಿಯಲ್ಲಿ ಕನ್ನಡಕ್ಕೆ ಸವಾಲನ್ನು ಒಡ್ತಾ ಇದೆ, ಈ ವಿಚಾರದ ಕುರಿತಾಗಿ ಚರ್ಚೆಯನ್ನು ನಾನು ಮಾಡ್ತೇನೆ. ಅದಕ್ಕಿಂತ ಮುಂಚೆ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವೀಗಾಗಲೇ ಮಾತನಾಡ್ತಾ ಇದ್ವಿ, ಕನ್ನಡವನ್ನು ಯಾವ ರೀತಿಯಲ್ಲಿ ಬಳಸಬೇಕು, ಕನ್ನಡವನ್ನು ಯಾವ ರೀತಿಯಲ್ಲಿ ಬಳಸೋದ್ರಿಂದ ಕನ್ನಡ ಭಾಷೆ ಉಳಿತಾ ಹೋಗುತ್ತೆ ಮತ್ತು ಕೂಡ ಅತಿ ಹೆಚ್ಚಿನ ಒಂದು ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥ ಒಂದು ವಿಚಾರದ ಕುರಿತಾಗಿ. ಇನ್ನು ಪ್ರಮುಖವಾಗಿ ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ಶ್ರೀಮಂತವಾಗಿದೆ, ಕನ್ನಡ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದರ ಒಂದು ಸಾಹಿತ್ಯದ ಶ್ರೀಮಂತಿಕೆ ಏನಿದೆ ಇದು ಸಾಕಷ್ಟು ಇರುವಂಥದ್ದು. ಇನ್ನು ಮುಖ್ಯವಾಗಿ ಆ ಒಂದು ಭಾಷೆಯನ್ನು ಬಳಸಲಿಕ್ಕೆ ಸಾಕಷ್ಟು ಖುಷಿಯಾಗುತ್ತೆ ಅನ್ನುವಂಥ ಮಾತನ್ನು ಸಾಹಿತಿಗಳೆಲ್ಲರೂ ಕೂಡ ಹೇಳ್ತಾ ಬರ್ತಾರೆ. ಆದರೆ ಪ್ರಸ್ತುತವಾಗಿ ಮಾತ್ರ ಹಾಗಾದರೆ ಆ ರೀತಿಯ ವಿಚಾರಗಳು ಬೆಳಕಿಗೆ ಬರ್ತಾ ಇಲ್ಲ. ಆ ಒಂದು ವಿಚಾರವನ್ನು ಯಾರೂ ಕೂಡ ಗಮನಿಸ್ತಾನೂ ಇಲ್ಲ. ಆ ವಿಚಾರಕ್ಕೆ ಅತಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇಲ್ಲ. ಯಾಕಾಗಿ ಹಾಗಾದರೆ? ನಮ್ಮಲ್ಲಿ ಇರುವಂತಹ ಒಂದು ಸಾಹಿತ್ಯದ ಶ್ರೀಮಂತಿಕೆ ಎಷ್ಟು? ಈ ವಿಚಾರದ ಕುರಿತಾಗಿ ನಾನು ಚರ್ಚೆಯನ್ನು ಅತಿಥಿಗಳೊಂದಿಗೆ ಮುಂದುವರಿಸ್ತೇನೆ. ಎಸ್ ಸರ್, ನಮ್ಮ ಒಂದು ಸಾಹಿತ್ಯದಲ್ಲಿ ಯಾವ ರೀತಿಯ ಒಂದು ಶ್ರೀಮಂತಿಕೆ ಇದೆ? 2000 ವರ್ಷಗಳ ಇತಿಹಾಸ ಅಂತ ಹೇಳಿದ್ರೆ ಹುಡುಗಾಟಿಕೆಯ ಮಾತಲ್ಲ. ಏನೋ ಒಂದು 2000 ವರ್ಷಗಳ ಇತಿಹಾಸ ಅನ್ನುವಂಥದ್ದನ್ನ ಸಂಖ್ಯೆಯಲ್ಲಿ ಬರದಷ್ಟು ಸುಲಭದಲ್ಲಿ ನಮ್ಮ ಭಾಷೆ ಅನ್ನುವಂಥದ್ದು ಬೆಳವಣಿಗೆ ಆಗಿಲ್ಲ. ಆ ಒಂದು ಭಾಷೆ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ 2000 ವರ್ಷಗಳ ಇತಿಹಾಸದಲ್ಲಿ ಅದು ಹಂತವಾಗಿ ಬೆಳೆದುಕೊಂಡು ಬಂದಾಗ ಮಾತ್ರ ಒಂದು ಭಾಷೆಯಾಗಿ ಒಂದು ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆಯನ್ನು ನೀಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಾಹಿತ್ಯದ ಹಿನ್ನೆಲೆ ಯಾವ ರೀತಿ ಇದೆ ಸರ್? 2000 ವರ್ಷಗಳ ಇತಿಹಾಸ ಅಂದ್ರೆ ಯಾವ ರೀತಿಯಲ್ಲಿ ಇರ್ಬೋದು? ಸರ್, ಒಂದು ಭಾಷೆ ಅನ್ನೋದು ಬಳಕೆ ಆಗಬೇಕು ಅಂತಿದ್ರೆ, ಈಗ ನಾವು ಆದಿಮಾನವನಲ್ಲಿರುವಾಗ ನಮ್ಮಲ್ಲಿ ಭಾಷೆ ಇರಲಿಲ್ಲ, ನಾವು ಯಾವುದೋ ಸಂಜ್ಞೆಗಳನ್ನು ಬಳಸ್ತಾ ಇದ್ವಿ. ಕಾಲಕ್ರಮೇಣ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದೊಂದು ಪ್ರದೇಶಗಳಿಗೆ ಒಂದೊಂದು ನದಿಯ ಇದರಲ್ಲಿ ಹರಪ್ಪೋದಲ್ಲೂ ಮೊಹಂಜೋದರಲ್ಲೂ ಬೇರೆ ಬೇರೆ ನದಿಯ ಪ್ರದೇಶಗಳಲ್ಲಿ ನಮ್ಮ ನಾಗರಿಕತೆ ಬೆಳೆದು ಬರ್ತಾ ಇದ್ದ ಹಾಗೆ ನಮ್ಮ ಕನ್ನಡದ ಇತಿಹಾಸವನ್ನು ಗಮನಿಸಿದ್ರೆ ನಮಗೀಗ ಅಂದ್ರೆ ಸಿಕ್ಕಿರೋ ಅದಕ್ಕಿಂತ ಹಿಂದೆ ಇತ್ತು, ಆದರೆ ನಮಗೆ ಸಿಕ್ಕಿರೋ ಪುರಾವೆಗಳು ಸಿಕ್ಕಿದ್ದು ಕ್ರಿಸ್ತಪೂರ್ವ 450ಕ್ಕೆ ಸಿಕ್ಕಿದ್ದು, ಹಲ್ಮಿಡಿ ಶಾಸನ ಸಿಕ್ಕಿದ್ದು ನಮಗೆ ಮೊದಲು. ಅದಾದ ನಂತರ ಅದೇ 7ನೇ ಶತಮಾನಕ್ಕಾಗುವ ನಮಗೆ ಬಾದಾಮಿಯಲ್ಲಿ ಒಂದು ಶಾಸನ ಸಿಗ್ತದೆ. ಅದರಲ್ಲಿ ಕಪ್ಪೆ ಅರಭಟ್ಟನ ಬಗ್ಗೆ ಇರುತ್ತೆ. ಆಗ ಬರ್ದಿರೋ ಅಂದ್ರೆ ಸಾಲುಗಳೇನಿರುತ್ತೆ ಅಂತ ಹೇಳಿದ್ರೆ, ಕಲಿಯುಗ ವಿಪರೀತನ ಮಾಧವನೀತನ ಪೆರನಲ್ಲ ಅನ್ನೋ ಮಾತು ಆಗ್ಲೇ ಬರ್ದಿದ್ದಾರೆ ಅಂತಂದ್ರೆ, ಒಂದು ಶಬ್ದವನ್ನು ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ಅದರ ಹುಟ್ಟು ಹಿಂದೆ ಎಷ್ಟು ಚೆನ್ನಾಗಿದ್ದಿರ್ಬೋದು ಅನ್ನೋದು ನಾವು ಯೋಚನೆ ಮಾಡ್ಬೇಕಲ್ವಾ. ಆಗ್ಲೇ ಅವನು ಅಷ್ಟು ಚೆನ್ನಾಗಿ ಆ ವರ್ಣನೆ ಮಾಡ್ತಾನೆ ಅಂದ್ರೆ ಕನ್ನಡ ತುಂಬಾ ಶ್ರೀಮಂತ ಆಗಿತ್ತು ಅಂತ ಅದೇ ನಮಗೊಂದು ಪುರಾವೆ ಸಿಗುತ್ತೆ, ನಿದರ್ಶನ ಸಿಗುತ್ತೆ. ಹಾಗೆ ಕಾಲಕ್ರಮೇಣ ಮುಂದುವರಿತ ಇದ್ದಾಗೆ ಪಂಪ ಬಂದ, ರನ್ನನ ಕೆಲವು ಮಾತುಗಳು ಅಂದ್ರೆ ಈ ನಮ್ಮ ಮಹಾಭಾರತಗಳನ್ನೆಲ್ಲ ಓದಿ ಅವ ರನ್ನ ಬರಿತಾನೆ. ಯಾವುದರ ಬಗ್ಗೆ? ಕರ್ಣನ ಬಗ್ಗೆ ಬರಿತಾನೆ. ಕುಲಮಲ್ತು ಚಲಂ ಕುಲಂ ಅನ್ನೋದನ್ನ ಬಗ್ಗೆ ಬರಿತಾನೆ. ಸೊ ಆಗ್ಲೇ ಅವನಿಗೆ ಜಾತೀಯತೆಯ ಬಗ್ಗೆ ಆ ತರದ ಯೋಚನೆಗಳಿದ್ದಾವೆ. ಅದನ್ನ ನಾವು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಸುಲಲಿತವಾಗಿ ಬರ್ದಿದ್ದಾನೆ ಅಂತಂದ್ರೆ ಅದು ನಮ್ಮ ಕನ್ನಡದಿರುವ ಶ್ರೀಮಂತಿಕೆ. ಸೊ ಅಲ್ಲಿಂದ ಮುಂದುವರಿತು ವಚನ ಸಾಹಿತ್ಯಕ್ಕೆ ಬಂತು. ವಚನ ಸಾಹಿತ್ಯ ಅನ್ನೋದು ಅಷ್ಟುವರೆಗೂ ಕನ್ನಡ ಏನಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಓದಿರೋರ ನಡುವೆ ಮಾತ್ರ ಇತ್ತು, ರಾಜವಂಶಗಳ ನಡುವೆ ಮಾತ್ರ ಇತ್ತು. ಸ್ವಲ್ಪ ರಾಜನಲ್ಲಿ ಯಾರು ಕೆಳಗಿರ್ತಾರೋ ಅವರಿಗೆ ಮಾತ್ರ ಗೊತ್ತಿತ್ತು ಅನ್ನೋದಿತ್ತು. ಮತ್ತೆ ಸಂಸ್ಕೃತವನ್ನ ಓದಿ ಯಾರು ಬರೀತಾರೆ ಅಂತ ಇತ್ತು. ಅದಾದ್ರ ನಂತರ ವಚನ ಸಾಹಿತ್ಯ ಅನ್ನೋದು ಪ್ರತಿಯೊಬ್ಬರ ಮನೆಗಳಿಗೆ ತಲುಪಲಿಕ್ಕೆ ಆರಂಭ ಆಯಿತು. ವಚನ ಸಾಹಿತ್ಯದಲ್ಲಿ ಬಸವಣ್ಣ ಇರ್ಬೋದು, ಆನಂತರ ಅಲ್ಲಮ ಪ್ರಭು ಇದು ಶೂನ್ಯ ಪೀಠವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನಂತಾರೆ, ಪ್ರತಿಯೊಬ್ರು ಕೆಲಸ ಮಾಡೋರು ಕೂಡ ಕನ್ನಡದಲ್ಲಿ ಏನೋ ಬರೀಲಿಕ್ಕೆ ಆರಂಭ ಮಾಡ್ತಾರೆ. ನನಗೆ ಏನ್ ಅನಿಸುತ್ತೋ ಅದನ್ನ ಹೇಳಕ್ ಆರಂಭ ಮಾಡ್ತಾರೆ. ಸೊ ಆಗ ಕನ್ನಡ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಲ್ಲೋ ಸ್ವಲ್ಪ ಮೇಲ್ಗಡೆ ಇದ್ದದ್ದು ಮತ್ತೆ ನಮ್ಮ ತಳಮಟ್ಟಕ್ಕೆ ಇಳಿಯಾಗ ಆರಂಭವಾಯಿತು, ಪ್ರತಿಯೊಬ್ಬರ ಮನೆಗೆ ಹೋಗ್ಲಿಕ್ಕೆ ಆರಂಭವಾಯಿತು.
ನಂತರ ಕನ್ನಡ ಮತ್ತೆ ಮುಂದುವರಿತಾ ಬಂತು. ಕುವೆಂಪು, ಬೇಂದ್ರೆ ಅವರೆಲ್ಲ ಬರಿತಾ ಬಂದ್ರು. BMC ಅವರು ಧಾರವಾಡದಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಈಗ ಕನ್ನಡ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬ ರಾಜ ಇರ್ತಾನೆ, ರಾಜನ ಕೆಳಗೊಬ್ರು ಯಾರು ಈ ಕವಿಗಳು ಅಂತ ಇರ್ತಾರೆ, ಅವ್ರಿಗೆ ಇಂತಿಷ್ಟು ಹಣ ಅಂತ ಕೊಡ್ತಾ ಇರ್ತಾರೆ. ಮತ್ತೆ ರಾಜನ ಓಲೈಸ್ಲಿಕ್ಕೋಸ್ಕರ ತಾನು ಕನ್ನಡದಲ್ಲಿ ಏನಾದ್ರು ಬರೆಯೋದು. ಏನು ಅಂತ ಹೇಳಿದ್ರೆ ರಾಜನನ್ನ ಹೊಗಳಿ ಬರೆಯೋದು, ಸಂಸ್ಕೃತದ ಒಂದು 10 ವಾಕ್ಯ ತನ್ನದೊಂದು 2 ವಾಕ್ಯವನ್ನ ಸೇರಿ ಒಂದು ಪುಸ್ತಕ ರೆಡಿ ಮಾಡೋದು. ಈ ತರ ಬೆಳೀತಾ ಬರ್ತಿತ್ತು. ಕನ್ನಡ ತನ್ನ ಮೂಲ ಅಂದ್ರೆ ನಾವು ಓದ್ಬೇಕು ಅಂತಿದ್ರೆ ಎಲ್ಲರದು ಅದೇ ಓದುದು, ಪ್ರತಿಯೊಬ್ಬ ರಾಜನನ್ನು ಹೊಗಳೇ ಬರೋದಿರುತ್ತು ಹೊರತು ಬೇರೆ ಏನೂ ಇರಲಿಲ್ಲ. ಸೊ ಈ ಕಾರಣಕ್ಕೆ BMC ಅವರು ಏನು ಹೇಳ್ತಾರೆ ಅಂದ್ರೆ, ಇದು ಬದಲಾಗಬೇಕು. ಮೊದಲು ಇದು ಜನ ಬಂದು ಏನು ಅದನ್ನೇ ಓದ್ತಾರೆ. ಏನು ಓದ್ತಾರೆ? 16 ಬಗೆಯ ವರ್ಣನೆಗಳು ಇರ್ತಾವಂತೆ, ಸಮುದ್ರದ ಬಗ್ಗೆ, ಆಕಾಶದ ಬಗ್ಗೆ, ಸೂರ್ಯನ ಬಗ್ಗೆ, ಹೂವಿನ ಬಗ್ಗೆ, ಇಷ್ಟು ವರ್ಣನೆಗಳು, ಮತ್ತೊಂದು ರಾಣಿಯ ವಾಸದ ಬಗ್ಗೆ, ಅಂತಃಪುರದ ಬಗ್ಗೆ, ಇಷ್ಟು ವರ್ಣನೆಗಳು ಬಿಟ್ಟು ಬೇರೆ ಜನರಿಗೆ ಸಿಗೋದಿಲ್ಲ ಅಲ್ವಾ. ಸೊ ಇದು ಬದಲಾಗಬೇಕು ಅನ್ನೋ ಕಾರಣಕ್ಕೆ ನವೋದಯ ಆರಂಭವಾಯಿತು. ನವೋದಯ ಸಾಹಿತ್ಯ ಆರಂಭವಾದ ನಂತರನೇ ಕುವೆಂಪು, ಬೇಂದ್ರೆ ಅವರೆಲ್ಲ ಎಲ್ಲ ವಿಷಯಗಳನ್ನು ತಗೊಂಡು ಬರೆದ್ರು. ಹಿಂದಿನ ಕಾಲದಲ್ಲಿ ನಾವು ಚಪ್ಪಲಿ ಬಗ್ಗೆ ಕವನ ಬರೆಯುವಂಗೆ ಇರಲಿಲ್ಲ. ಬರ್ದ್ರೆ ಏನಂತ, ಇದೆಂತ ವಿಷಯ, ಇದೊಂದು ವಿಷಯ ಅಂದ್ರೆ ಸ್ವಲ್ಪ ಶ್ರೇಷ್ಠ ಮಟ್ಟದ ವಿಷಯಗಳು ಅಂತಿತ್ತು. ಸೊ ಯಾವತ್ತು ಇವರು ಚಪ್ಪಲಿ ಬಗ್ಗೆ, ಒಂದು ಪೆನ್ನಿನ ಬಗ್ಗೆ, ನನ್ನ ಒಂದು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ನನ್ನ ಮನಸ್ಸಿನಲ್ಲಿರೋ ಭಾವನೆಗಳ ಬಗ್ಗೆ ಏನೋ ಬರೆಯಕ್ಕೆ ಆರಂಭ ಮಾಡಿದ್ದು ನವೋದಯ ಕಾಲ. ಅದಕ್ಕಿಂತ ಮೊದಲು ಏನಿತ್ತು ಅಂತ ಹೇಳಿದ್ರೆ ಛಂದಸ್ಸಿತ್ತು, ಇಷ್ಟು ಮಾತ್ರ ಗಣ ಹಿಂಗೆ ಬರೀಬೇಕು ಅಂತ. ಸೊ ಇದೆಲ್ಲ ಬ್ರೇಕ್ ಆಗ್ತಾ ಬಂದು ಬದಲಾಗ್ತಾ ಬಂದ ಹಾಗೆ ನವೋದಯ ಕಾಲದಲ್ಲಿ ಬಂತು. ನವೋದಯ ಕಾಲದಲ್ಲಿ ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಕುವೆಂಪು ಅವರು ಬರೆಯುವಾಗ ಅಂದ್ರೆ ಅವರದ್ದು ಕವಿಶೈಲ ಪ್ರದೇಶಕ್ಕೆ ಹೋಗಿ ನೋಡಿದ್ರೆ ನಮಗೆ ಆ ಪ್ರದೇಶವನ್ನು ನೋಡಿದಾಗ ಅನಿಸುತ್ತೆ ಎಂತವರಿದ್ರು ಈ ಪ್ರದೇಶದಲ್ಲಿ ಬರಿಬೋದಿತ್ತು ಅಂತ, ಅಷ್ಟು ಚೆನ್ನಾಗಿದೆ. ಸೊ ಹಾಗೆ ಕುವೆಂಪು ಅವರು ಯಾವತ್ತು ಬರೆದ್ರು ಅವತ್ತು ಅಂದ್ರೆ ಅವರ ಬರವಣಿಗೆ ಆರಂಭವಾಯಿತು. ಅವರ ಬರವಣಿಗೆಗಳು ಏನಿತ್ತು ಅಂತ ಹೇಳಿದ್ರೆ ಎಲ್ಲ ವಿಷಯವನ್ನು ಅಂದ್ರೆ ಹೆಚ್ಚಾಗಿ ಅವರು ಪ್ರಕೃತಿಯ ಜೊತೆಗೆ ಅಂದ್ರೆ ಮನುಷ್ಯ ಮತ್ತು ಪ್ರಕೃತಿ ಸಂಬಂಧ ಒಂದು ಚೆನ್ನಾಗಿರುತ್ತೆ. ಸೊ ಹಾಗೆ ಅವರು ಪ್ರಕೃತಿಯ ಜೊತೆಗೆ ತುಂಬಾ ಚೆನ್ನಾಗಿ ಒಡನಾಡ್ಕೊಂಡು ಬರ್ತಿದ್ದಾರೆ. ಅವರ ಅಂದ್ರೆ ನಾವು ಮಲೆಗಾಲಲ್ಲಿ ಮಧು ಆಗಿರ್ಬೋದು, ಅವರ ಕಾನೂರು ರೇಖಾಡ್ತಿ ಯಾವುದನ್ನು ಓದಿದ್ರು ನಮಗೆ ಅದರಲ್ಲಿ ಹೆಂಗಿದೆ, ಪ್ರಕೃತಿ ಜೊತೆಗೆ ನಾವೆಲ್ಲ ಹೋಗಿ ಬರ್ತಿದೀವಿ ಅಂತ ಅನ್ಸುತ್ತೆ. ಸೊ ಹಂಗೆ ಬರೆಯಕ್ಕೆ ಆರಂಭ ಮಾಡಿದ್ರು. ಅದಾದ ನಂತರ ಮೊದಲ ಬಾರಿಗೆ ಒಂದು ಈ ಮೇಲು ಜಾತಿ ಕೆಳ ಜಾತಿ ಅನ್ನೋದು ಇತ್ತಲ್ಲ, ಅದನ್ನ ಹೋರಾಟ ಮಾಡಿದವರು ಶಿವರಾಮ ಕಾರಂತರು. ಅವರ ಚೋಮನ ದುಡಿಯಲ್ಲಿ ಮೊದಲ ಬಾರಿಗೆ ಅವನಿಗೆ ಅನ್ಸುತ್ತೆ ಅಂತ, ಅಷ್ಟರವರೆಗೆ ಏನಿತ್ತು ಅಂತ ಹೇಳಿದ್ರೆ ಊಳಿಗಮಾನ್ಯ ಪದ್ಧತಿ ಇತ್ತು, ಜೀತ ಪದ್ಧತಿ ಇತ್ತು. ಶಿವರಾಮ ಕಾರಂತರು ಅವನ ಚೋಮನ ದುಡಿಯಲ್ಲಿ ಬರೀತಾರೆ, ಚೋಮನಿಗೆ ಮೊದಲ ಬಾರಿಗೆ ಅನಿಸ್ತು ತಾನು ಒಂದು ಭೂಮಿಯನ್ನು ಉಳಬೇಕು, ಅದರಿಂದ ಬೆಳೆಯನ್ನು ಬೆಳಿಬೇಕು ಅಂತ. ಆದ್ರೆ ಅವನು ಕೊನೆಯವರೆಗೂ ಆ ಆಸೆ ಇರೋದಿಲ್ಲ. ಅವನು ಪಾಪ ಕೊನೆಗೂ ದುಡಿ ಬಡಿತಾ ತನ್ನ ಪ್ರಾಣವನ್ನು ಕಳ್ಕೊತಾನೆ. ಅದು ಒಂದು ಯಾವುದು ಚೋಮನ ದುಡಿ ಬರೆದದ್ದು. ಮತ್ತೆ ಒಂದು ಯಾತ್ರೆ ಪ್ರಕಾರ ನಾವೀಗ ಪ್ರವಾಸ ಕಥನ ಅಂತ ಓದ್ತೀವಿ, ಅದನ್ನ ಇವರು ಬೆಟ್ಟದ ಜೀವದಲ್ಲಿ ಬರೆದಿದ್ದಾರೆ ನಮ್ಮ ಶಿವರಾಮ ಕಾರಂತರು. ಅವರು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಬೆಳ್ಳಾರೆ ಮಾರ್ಗವಾಗಿ. ಸೊ ಅವರು ಆ ಯಾತ್ರೆಯಲ್ಲಿ ಬರೆದಿದ್ದಾರೆ. ಸೊ ಇದು ಪ್ರವಾಸ ಕಥನಕ್ಕೂ ಒಂದು ಮೂಲವಾಗಿ ರೂಪ ಸಿಕ್ಕಿತ್ತು. ಸೊ ಆಗ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರ ನನ್ನದು ಅಂತ ಅನಿಸ್ಲಿಕ್ಕೆ ಆರಂಭವಾಯಿತು. ಸೊ ಅದಾದ ನಂತರ ಪ್ರತಿಯೊಬ್ಬರಿಗೂ ಅದು ನನ್ನದು ಅಂತ ಆರಂಭವಾದ ಕಾರಣ ಈಗ ನಮ್ಮ ಪಠ್ಯಪುಸ್ತಕಗಳೆಲ್ಲ ಬರ್ತಾ ಇದೆ. ಆದ್ರೆ ಪಠ್ಯಪುಸ್ತಕಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ವಿಷಯವನ್ನು ತಿಳಿಸ್ತಾ ಇಲ್ಲ. ಹಿಂದಿನವರು ಹೇಳುದು ತುಂಬಾ ದೊಡ್ಡ ವಿಷಯಗಳಿದೆ. ಈಗ ನಾವು ಉದಾಹರಣೆಗೆ ಗಾಂಧೀಜಿಯವರ ವಿಷಯ ತಗೊಂಡ್ರೆ, ನಾನು ಗಾಂಧೀಜಿಯವರ ಹಿಂದೂ ಸ್ವರಾಜ್ ಬುಕ್ ಇದೆ, ಅದನ್ನು ಓದಿದಾಗ ಅನಿಸ್ತು ಗಾಂಧೀಜಿಯವರು ನಾವೊಂದು ಹೇಳ್ತೀವನೆ, ಒಂದು ಕೆನ್ನೆ ಕೊಡಿದ್ರು ಇನ್ನೊಂದು ಕೆನ್ನೆ ತೋರಿಸಿ ಅಂತ. ಆ ಮಾತನ್ನ ಗಾಂಧೀಜಿಯವರು ಹೇಳೇ ಇಲ್ಲ ಅಂತೆ. ಗಾಂಧೀಜಿಯವರು ಒಂದು ಮಾತಾಡಿದ್ರು ಹಿಂಗೆ ಅಂತ, ಅದನ್ನ ಇವರು ಆತರ ಅರ್ಥೈಸಿಕೊಂಡು ಈಗ ಗಾಂಧೀಜಿಯವರು ಏನಂದ್ರೆ ಕಾಮಿಡಿ ಪೀಸ್ ಆಗಿಬಿಟ್ಟಿದೆ ಅಂತ, ನಮಗೆ ಗಾಂಧಿ ಕ್ಲಾಸ್ ಅಂತ ಯೂಸ್ ಮಾಡ್ತೀವಲ್ಲ. ಸೊ ಇದು ಏನಾಗಿದೆ ಅಂದ್ರೆ ಮೂಲ ವಿಷಯನೂ ತಿಳಿಸ್ತಾ ಇಲ್ಲ. ಗಾಂಧೀಜಿಯವರ ಅಂದ್ರೆ ಕೆಲವು ವಿಚಾರಗಳಿರ್ತವೆ, ಅದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ತಿಳ್ಕೊಳ್ಳೋದೆ ಏನೋ ಕುದುರೆ ಪಟ್ಟಿ ತರ ಒಂದು ಏನೋ ಕಟ್ಟಿಕೊಂಡು ಬದುಕೋದಕ್ಕಿಂತ ನಿಜ ವಿಷಯಗಳನ್ನ ತಿಳ್ಕೋಬೇಕು. ನಮ್ಮ ಹಿಂದಿನ ಸಾಹಿತ್ಯ ಪೂರ್ತಿ ಜನರಿಗೆ ತಲುಪಬೇಕು. ಅಂದ್ರೆ ಈಗ ನಮ್ಗೆ ಇಡೀ ರಾಮಾಯಣ ದರ್ಶನ ನನ್ನ ಮುಂದೆ ತಂದಿಟ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ MA ಎಕ್ಸಾಮ್ ಇತ್ತು, MA ಎಕ್ಸಾಮ್ಗೋಸ್ಕರ ನಾನು ಓದಿದ್ದೀನಿ, ಅಥವಾ ನನಗೊಂದು ನಾಟಕ ಮಾಡ್ಲಿಕ್ಕಿತ್ತು ಅದಕ್ಕೋಸ್ಕರ ನಾನು ಓದಿದ್ದೀನಿ. ಈಗ ಏನ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾರೆ, ಅದು ಬಿಟ್ಟು ಬೇರೆ ಯಾವ ಕಾರಣಕ್ಕೆ ಓದ್ತಾರೆ ಅನ್ನೋದಿಲ್ಲ. ಸೊ ಅದು ನನ್ನದೊಂದು ಇಷ್ಟ ಆಗ್ಬೇಕು. ಈಗ ನಾವು ಡೈಲಿ ಏನ್ ಮಾಡ್ತೀವಿ, ಒಂದು ದಿನಕ್ಕೊಂದು ಅರ್ಧ ಗಂಟೆ ಮೊಬೈಲ್ ಯೂಸ್ ಮಾಡ್ತೀವಿ, ನಂಗೆ ವಾಟ್ಸ್ಆಪ್ ಯೂಸ್ ಮಾಡ್ತೀವಿ, ಒಂಥರ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಅನ್ನೋದು ಪುಸ್ತಕದ ಕಡೆ ಬರಬೇಕು. ನನಗೊಂದು 10 ನಿಮಿಷ ಪುಸ್ತಕ ಓದಿದ್ರೆ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ. ಈ ತರದ ಒಂದು ಹ್ಯಾಬಿಟ್ ಬಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಆರಾಮಾಗಿ ಮುಂದುವರಿತೆ, ಸಮಸ್ಯೆ ಇಲ್ಲ ಅಂತ ಅನಿಸ್ತು ನನಗೆ. ಇನ್ನು ಪ್ರಮುಖವಾದಂತಹ ಒಂದು ಪ್ರಶ್ನೆ ಸರ್, ಕನ್ನಡ ಸಾಹಿತ್ಯದಲ್ಲಿ ದಲಿತ ಸಾಹಿತ್ಯ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಬರುತ್ತೆ. ದೇವನೂರು ಮಹದೇವಯ್ಯನವರ ಒಂದು ಕೃತಿಗಳನ್ನ ಗಮನಿಸ್ತಾ ಹೋದ್ರೆ ಇಷ್ಟರ ಮಟ್ಟಿಗೆ ಹಾಗಾದ್ರೆ ಬಂಡಾಯವನ್ನ ಏಳಿಸಬಹುದಾ, ಬಂಡಾಯ ಇಷ್ಟರ ಮಟ್ಟಿಗೆ ಹಾಗಾದ್ರೆ ಇದೆಯಾ ಅನ್ನುವಂಥ ಒಂದು ಅನುಮಾನಗಳು ಕೂಡ ಮೂಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು ದಲಿತ ಸಾಹಿತ್ಯಗಳು. ಆ ನಿಟ್ಟಿನಲ್ಲಿ ದಲಿತ ಸಾಹಿತ್ಯ ಕನ್ನಡಕ್ಕೆ ಎಷ್ಟರ ಮಟ್ಟಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಸರ್? ಖಂಡಿತ ಸರ್. ಈಗ ಸ್ವಾತಂತ್ರ್ಯ ಹೋರಾಟ ಆರಂಭವಾದ್ದೇ ನಮ್ಮ ಈ ಬರವಣಿಗೆಗಳ ಮೂಲಕ. ಜನರ ಬಳಿಗೆ ಅದು ಯಾವಾಗ ತಲುಪ್ತು ಆಗ ಅವನಿಗೆ ಅನಿಸ್ತು ಹಿಂಗ ಆಗ್ತಿದ್ಯಲ್ವಾ ಅಂತ. ಸೊ ಇದೇ ಕೆಲಸ ಎಲ್ಲ ಆರಂಭ ಆಯ್ತು ಅಂತ ಹೇಳಿದ್ರೆ ಬಂಡಾಯ ಸಾಹಿತ್ಯದಲ್ಲಿ. ಬಂಡಾಯ ಸಾಹಿತ್ಯಕ್ಕಿಂತ ಮೊದಲು ಜನರಿಗೆ ಹೇಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಜೀತ ಪದ್ಧತಿ ಅನ್ನೋದು ಬೆಳೆದಿದೆ. ದಲಿತರವರು ಬರಂಗಿಲ್ಲ. ಈಗಲೂ ಕೂಡ ಅಂದ್ರೆ ದಲಿತರ ಅಂದ್ರೆ ಪ್ರದೇಶಗಳು ವಾಸ ಮಾಡ್ತಿದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ನದಿಯ ಇನ್ನೊಂದು ಭಾಗದಲ್ಲಿ ದಲಿತರು ವಾಸ ಮಾಡ್ತಿದ್ದಾರೆ, ಈ ಕಡೆ ಊರು ಅಂದ್ರೆ ಸವರ್ಣೀಯರು, ಅವರು ಆ ಪ್ರದೇಶಕ್ಕೆ ಬರಂಗಿಲ್ಲ, ದೇವಸ್ಥಾನಗಳಿಗೆ ಹೋಗಂಗಿಲ್ಲ, ನೀರು ಕುಡಿಯಂಗಿಲ್ಲ, ಈ ತರದ ಏನೇನೋ ಅನಾಚಾರಗಳಿತ್ತು. ಸೊ ಇದನ್ನ ಮೊದಲು ಅಂದ್ರೆ ಹೋರಾಟ ಮಾಡಿದವರು ಶಿವರಾಮ ಕಾರಂತರ ಆರಂಭ ಮಾಡ್ತಾರೆ. ಶಿವರಾಮ ಕಾರಂತರ ಚೋಮನ ದುಡಿಯಿಂದ ನಂತರ ಮುಂದುವರಿತಾ ಹೋಗುತ್ತೆ. ದೇವನೂರು ಮಹಾದೇವರು ಅವರದ್ದೆಲ್ಲ ಅಂದ್ರೆ ಅವರ ಈ
ಸಾವಿರಾರು ನದಿಗಳನ್ನ ನಾವು ಸಿದ್ಧಲಿಂಗ ಅವರದ್ದು ಓದಿದ್ರೆ ಎಂತವನಿಗೆ ಒಂದ್ಸಲ ಅದು ಜುಮ್ ಅನ್ನತ್ತೆ, ನಾವು ಹೋರಾಟಕ್ಕೆ ಹೋಗ್ಬಿಡೋಣ, ಏನೋ ತಪ್ಪಾಗ್ತಿದೆ, ನಾನು ಹೋರಾಟ ಮಾಡ್ಬೇಕು ಅಂತ ಅನಿಸುತ್ತೆ. ಸೊ ಸಾಹಿತ್ಯ ಅನ್ನೋದು ಏನಂತ ಹೇಳಿದ್ರೆ ರೋಮಾಂಚನ ಅಂತ ಹೇಳ್ತೀವಲ್ಲ, ಅದನ್ನ ಖಂಡಿತ ಮಾಡುತ್ತೆ. ಆದ್ರೆ ಏನು ಅಂತ ಹೇಳಿದ್ರೆ ಅದನ್ನ ಆ ತರ ಅಂದ್ರೆ ಅನುಭವಿಸಿದವನಿಗೆ ಗೊತ್ತಿರುತ್ತೆ. ನಾನು ಈಗೇನು ಅಂತ ಹೇಳಿದ್ರೆ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀನು ಅನುಭವಿಸ್ಕೊಂಡು ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದ್ರೆ ಯಾರು ಕವಿಗಳು ಗೊತ್ತಿಲ್ಲ, ಹಿರಿಯ ಕವಿಗಳೊಬ್ರು ಅವರು ಅಂದ್ರೆ ಯುವ ಕವಿಗಳು, ಅವರು ಗರ್ಭದ ಅಂದ್ರೆ ಹೆಣ್ಣು ಗರ್ಭ ಧರಿಸುವುದು, ಆ ಗರ್ಭದ ನೋವಿನ ಬಗ್ಗೆ ಬರೆದಿದ್ದಾರೆ. ಅದನ್ನ ಒಬ್ರು ಕವಯತ್ರಿಯವರು ಓದಿ ಏನ್ ಹೇಳ್ತಾರೆ ಅಂದ್ರೆ ನಮಗೂ ಈ ತರದ ಅನುಭವ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ ಅಂತ. ಯಾವುದನ್ನು ನಾನು ಅನುಭವಿಸಲೇಬೇಕು ಅಂತಿಲ್ಲ, ನಾನು ನೋಡಿದನ್ನು ಬರಿಬಹುದು, ಆದ್ರೆ ಯಾವತ್ತು ನಾನು ಅನುಭವಿಸಿ ಬರೀತೇನೋ ಆಗ ತುಂಬಾ ಬೇಗ ರೀಚ್ ಆಗುತ್ತೆ ಅಂತ. ನನ್ನ ನೋವು ನಾನು ಅದನ್ನ ಬರವಣಿಗೆ ಇಳಿಸಿದಾಗ ಓದ್ದವನಿಗೆ ಬೇಗ ಗೊತ್ತಾಗುತ್ತೆ, ಇವನ ನೋವು ಅನುಭವಿಸಿದ್ದಾನೆ ಅಂತ. ಆ ಕಾರಣಕ್ಕೆ ಸಿದ್ಧಲಿಂಗ ಅವರು ಆ ತರದ ಬಂಡಾಯ ಸಾಹಿತ್ಯವನ್ನು ಎಬ್ಬಿಸಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಆ ಕ್ರಾಂತಿಯಿಂದಲೇ ತುಂಬಾ ಬದಲಾವಣೆಗಳಾಯಿತು. ಅಂಬೇಡ್ಕರ್ ಅವರಾಗಿರ್ಬೋದು, ಆ ತರದ ಅವರ ಕೆಲವು ಸಿದ್ಧಾಂತಗಳನ್ನು ತಗೊಂಡ್ಬಂದ್ರು. ಆನಂತರ ಅಂಬೇಡ್ಕರ್ ಅವರಿಗೆ ಪ್ರೇರಣೆ ನಮ್ಮ ಈ ಕಡೆ ಅವರು ಉಡುಪಿ ಜಿಲ್ಲೆಯವರು, ಅವ್ರ ಹೆಸರೇನೋ ಇದೆ, ಅವರು ಪ್ರೇರಣೆ ಸಿಕ್ಕಿದ್ರಂತೆ, ಗಾಂಧೀಜಿಯವರಿಗೂ ಕೂಡ ಅವರು ಪ್ರೇರಣೆ ಆಗ್ತಾರಂತೆ. ಸೊ ಆ ಕಾರಣಕ್ಕೆ ದಲಿತ ಸಾಹಿತ್ಯ ಅನ್ನೋದು ಇಡೀ ಕನ್ನಡ ಸಾಹಿತ್ಯನ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ನಿಲ್ತು ಅಂತ ನನಗೆ ಅನಿಸ್ತು. ಎಸ್, ಇನ್ನೂ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಚನ ಸಾಹಿತ್ಯದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಬರಿತಾ ಇದ್ರು ಅಂತ ಹೇಳಿದ್ರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ಸುಂಕ ಕಂಜಿ, ರಾತ್ರಿಯಾಗಿ ಹಗಲು ಬರುವ ವೇಳೆಯಲ್ಲಿ ಬರೀ ಗೋಣಿ ಉಳಿದಿತ್ತು, ಆತ ನೋಡಿದಾಗ ಆತನಿಗೊಂದು ಭಾವ ವ್ಯಕ್ತವಾಗುತ್ತಂತೆ, ಎಷ್ಟೊಂದು ತಪ್ಪು ಮಾಡಿಬಿಟ್ಟೆ, ತೆರಿಗೆಗೆ ಹೆದರಿ ಈ ರೀತಿ ಮಾಡಿದೆ, ಆದರೆ ಅಳಿಮನದವನ ಭಕ್ತಿ ಇಂತಾಯ್ತು ನೋಡ ರಾಮನಾಥ ಅಂತ ಬರೀತಾರೆ. ಇಷ್ಟೊಂದು ಸಲೀಸಾಗಿರುವಂಥ ಸಾಹಿತ್ಯವನ್ನು ನಮ್ಮವರು ಓದ್ತಾ ಇಲ್ಲ, ಇಷ್ಟೊಂದು ಅರ್ಥವಾಗುವಂಥ ಒಂದು ಭಾಷೆಯನ್ನು ನಮ್ಮವರು ಬಳಸ್ತಾ ಇಲ್ಲ. ಹಾಗಾದರೆ ನಮ್ಮವರು ಮತ್ತೆ ವಚನ ಸಾಹಿತ್ಯವನ್ನು ಓದಲೇಬೇಕು, ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನು ಮಾಡಬೇಕು, ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬಹುದು, ಶಾಲೆಯ ಶಿಕ್ಷಕರು ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ನೀಡಬೇಕು. ಮೊಟ್ಟ ಮೊದಲಿಗೆ ತಾಯಿ ಯಾವ ರೀತಿಯ ಒಂದು ಮಾತನ್ನು ಹೇಳ್ತಾರೋ ಅದೇ ಮಾತನ್ನ ಮಕ್ಕಳು ಕೇಳ್ಕೊಳ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ಶಿಕ್ಷಕರ ಮೇಲೆ ಸಾಕಷ್ಟು ಒಂದು ಅಪಾರವಾದಂತಹ ನಂಬಿಕೆ ಇರುತ್ತೆ. ಪ್ರಾಥಮಿಕ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಭಾಷೆ ಅನ್ನುವಂಥದ್ದು ಇನ್ನೂ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ಸಾಹಿತ್ಯದ ಒಂದು ಅಭಿರುಚಿಯನ್ನು ಬಳಸಬೇಕು. ಕಾರಣ ಈಗಿನ ಒಂದು ಪ್ರಸ್ತುತ ಒಂದು ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ನೀನು ಓದ್ತಾ ಇದೆಯಾ ಅಂತ ಹೇಳಿದ್ರೆ ಕೇವಲ ಕೆಲಸಕ್ಕಾಗಿ, ನೀನು ಕೆಲಸವನ್ನ ಮಾಡಲಿಕ್ಕೆ ಮಾತ್ರ ಓದ್ತಾ ಇರುವಂಥದ್ದು. ನಿನಗೆ ಸಮಾಜದಲ್ಲಿ ಉನ್ನತವಾದಂತಹ ಹುದ್ದೆ ಬೇಕಾ, ಇವತ್ತಿನ ದಿನ ಚೆನ್ನಾಗಿ ಓದ್ ನೀನು, ಇಲ್ಲ ಅಂತ ಹೇಳಿದ್ರೆ ನಿನಗೆ ಖಂಡಿತವಾಗಿಯೂ ಕೂಡ ಉನ್ನತವಾದಂತಹ ಹುದ್ದೆ ಸಿಗೋದಿಲ್ಲ, ನೀನು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯವಾಗೋದಿಲ್ಲ, ನೀನು ಕೂಡ ಕೂಲಿಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಹೆದರಿಸಿ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಜ್ಞಾನವನ್ನ ಪಡಿಬೇಕು ಅಥವಾ ನಾನು ಒಂದು ಉತ್ತಮವಾದಂತಹ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಆಸಕ್ತಿಯೇ ಇಲ್ಲ. ಖಂಡಿತವಾಗಿಯೂ ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ. ಕೇವಲ ನಾಳೆ ದಿನ ಪರೀಕ್ಷೆ ಇದೆ, ಇವತ್ತಿನ ದಿನ ನಾನು ಕಠಿಣ ಪರಿಶ್ರಮವನ್ನು ಹಾಕುವಂಥದ್ದು, ಇಡೀ ಒಂದು ಪುಸ್ತಕವನ್ನು ಓದುವಂಥದ್ದು, ಆ ಕಡೆಗೆ ಆ ಒಂದು ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈ ಕಡೆ ನನ್ನ ಒಂದು ಜ್ಞಾನವೂ ಕೂಡ ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಯಾವ ರೀತಿಯಲ್ಲಿ ಹಾಗಾದರೆ ನಾವು ಅದನ್ನು ಬಳಸಬಹುದು, ಪ್ರಾಥಮಿಕವಾಗಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಂದು ಹಿಡಿತವನ್ನು ಕೊಡಬಹುದು ಆ ಒಂದು ಭಾಷೆಯ ಮೇಲೆ? ಈಗ ಸರ್, ನನಗೆ ಜಿಲೇಬಿ ಇಷ್ಟ ಅಂತ ಹೇಳ್ಕೊಂಡು ಈಗ ಟೀಚರ್ ಏನ್ ಮಾಡ್ಬೇಕಂದ್ರೆ ಜಿಲೇಬಿಯ ರುಚಿಯನ್ನು ನನಗೆ ಹತ್ತಿಸಬೇಕು. ಜಿಲೇಬಿಯನ್ನು ಕೈಯಲ್ಲಿ ಹಿಡ್ಕೊಂಡು ಇದು ಜಿಲೇಬಿ ಅಂತ ಇಟ್ಟುಬಿಟ್ರೆ ನನಗೆ ರುಚಿ ಗೊತ್ತಾಗ್ತದೆ. ಅದನ್ನು ಚೂರೇ ರುಚಿ ತಿನ್ನಿಸಿದ್ರೆ ನನಗೆ ಆ ರುಚಿ ತಿಂದು ನಂಗೂ ಜಿಲೇಬಿ ತಿನ್ನಬೇಕು ಅಂತ ಅನಿಸ್ಬೇಕು. ಹಾಗೆ ಕನ್ನಡ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಅದರ ರುಚಿಯನ್ನು ಹತ್ತಿಸಬೇಕು. ನಾವು ಮೊದಲು ಆ ರುಚಿನೇ ಹತ್ತಿಸ್ತಾ ಇಲ್ಲ. ಏನಾಗ್ತಿದೆ ಅಂತ ಹೇಳಿದ್ರೆ ಪಾಠದಲ್ಲಿ ಅದೇನೋ ಒಂದು ಪರೀಕ್ಷೆ ಕಂಠಪಾಠ ಇರುತ್ತೆ, ಕಂಠಪಾಠ ಇಷ್ಟಕ್ಕೆ ಮುಗಿಸ್ತಿದ್ವಿ. ಅದರ ಹಿಂದಿನ ಅರ್ಥ, ಅದರ ಬಗ್ಗೆ ಮಕ್ಕಳಿಗೆ ಅಂದ್ರೆ ಮಕ್ಕಳು ಅದರ ಬಗ್ಗೆ ಏನೋ ತೊಡಗಿಸ್ಕೊಳ್ಬೇಕು, ಆ ಸಾಹಿತ್ಯದ ಜೊತೆಗೆ ತೊಡಗಿಸ್ಕೊಳ್ಳುವ ತರ ಏನಾದ್ರೂ ಶಿಕ್ಷಣದಲ್ಲಿ ಬಂದ್ರೆ ಖಂಡಿತವಾಗಿ ಬೆಳೆದೇ ಬೆಳೆಯುತ್ತೆ. ಈಗ ನಮಗೆ ಬಿಕಾಮಿಗೆ ಸಿಲೆಬಸ್ ಇದೆ, ಬಿಕಾಮ್ ಸಿಲೆಬಸ್ ಮತ್ತು ಬಿ ಎ ಸಿಲೆಬಸ್ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಬಿ ಎ ಸಿಲೆಬಸ್ ಅಲ್ಲಿ ಹಳೆಗನ್ನಡದ ಬಗ್ಗೆ ತುಂಬಾ ವಿಷಯಗಳಿದೆ, ಬಿಕಾಮ್ ಅಲ್ಲಿ ಹಳೆಗನ್ನಡ ಇಲ್ಲವೇ ಇಲ್ಲ. ಈಗೇನಂದ್ರೆ ಹಳೆಗನ್ನಡ ತುಂಬಾ ಟಫ್ ಅಲ್ಲ, ಯಾಕೆ ಮಕ್ಕಳಿಗೆ ಬೇಕು, ಬಿಕಾಮ್ ಅವರಿಗೆ ಹಳೆಗನ್ನಡ ಯಾಕೆ, ಈ ತರದ ಮನಸ್ಥಿತಿ ಬಂದಿದೆ. ಮೊದಲು ನಾವೇನ್ ಮಾಡ್ಬೇಕಂದ್ರೆ ಹಿಂದಿನಲ್ಲಿ ಆಗಿರೋ 100ರಲ್ಲಿ ಒಂದು 10% ನಾವು ತಿಳಿಸದಿದ್ರೆ ಮುಂದೆ ತಲುಪೋದಿಲ್ಲ, ಮುಂದೆ ಇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಹಿತ್ಯ ಅನ್ನೋದು ಅಲ್ಲೇ ಮುಳುಗಿ ಬಿಡ್ಬೋದು. ನಾವು ಮತ್ತೆ ಬರ್ದದ್ದೇ ಸಾಹಿತ್ಯ ಅಂತ ಆಗಿಬಿಡುತ್ತೆ ಅಂತ. ಬರ್ದದ್ದೇ ಸಾಹಿತ್ಯ ಅಲ್ಲ, ಆ ಸಾಹಿತ್ಯವನ್ನು ಬರೆಯೋದಕ್ಕಿಂತ ಮೊದಲು ಈಗೇನಂತ ಹೇಳಿದ್ರೆ ಯಾರೋ ಒಬ್ಬ ಒಂದು ವಿಷಯ ಬರೀತಾನೆ ಅಂತಂದ್ರೆ ಅದನ್ನ ಒಂದು 4-5 ಸಲ ತಿದ್ದಿ ತಂದಿರ್ತಾನೆ. ಈಗಾಗಿಲ್ಲಲ್ಲ, ಒಂದು ಸಲ ನಾ ಬರೆದ್ರೆ ಅದು ಪರ್ಮನೆಂಟ್ ಆಗಿಬಿಟ್ಟಿದೆ. ಸೊ ಹಾಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊದಲು ಆ ಶಿಕ್ಷಣ ಕೊಡುವಾಗ ಅದರ ರುಚಿಯನ್ನು ಹತ್ತಿಸಬೇಕು, ಸಾಹಿತ್ಯದ ರುಚಿಯನ್ನು ಹತ್ತಿಸಿದ್ರೆ ಮತ್ತೆ ಅದರ ಆ ಒಂದು ವಿಷಯದ ಬಗ್ಗೆ ಮಕ್ಕಳಿಗೆ ಕತೆ ಅಂದ್ರೆ ಇಷ್ಟ ಅಂತೆ. ಸೊ ಒಂದು ಸಣ್ಣ ವಿಷಯಕ್ಕೆ ಒಂದಷ್ಟು ಕತೆಗಳನ್ನ ಹೇಳಿದಾಗ ಆ ಮಕ್ಕಳಿಗೆ ಏನಾಗುತ್ತೆ, ಇದೇನೋ ಒಂದು
ಆಯ್ತು ಅಂತ ಅನ್ಸುತ್ತೆ. ಆಗ ಅವರು ಅದರ ಬಗ್ಗೆ ತೊಡಗಿಕೊಳ್ತಾರೆ. ನಂತರ ಕೆಲವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಿದೆ, ಯಾವುದು ಮ್ಯಾಥ್ಸು ಸೈನ್ಸು, ತುಂಬಾ ಕ್ಯೂರಿಯಾಸಿಟಿ, ನಮಗೆ ಇದನ್ನು ಇದು ಹಾಕಿದ್ರೆ ಇದಾಗುತ್ತೆ ಅಂತ. ಸೊ ಕನ್ನಡದಲ್ಲೂ ಇದೇ ತರದ್ದು ಯಾವ್ದಾದ್ರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ರೆ ಖಂಡಿತ ಅದರ ಕಡೆಗೆ ಅಟ್ರಾಕ್ಷನ್ ಆಗುತ್ತೆ. ಈಗ ನಮಗೆ ಒಂದಕ್ಕಾಗದು ಹೊಗೆ ಬಂದಾಗ ಎಂತ ಮಕ್ಕಳು ಕಣ್ಣು ಬಿಟ್ಟು ನೋಡ್ತಾರೆ. ಕನ್ನಡದಲ್ಲೂ ಕೂಡ ಈ ಸಾಹಿತ್ಯವನ್ನ ಒಂದನ್ನು ಸೇರಿಸಿಕೊಂಡು ಸಾಹಿತ್ಯದಿಂದ ಯಾವ್ದಾದ್ರು ನಾಟಕ ಮಾಡೋದು, ಹಾಡು ಮಾಡೋದು, ಈ ತರದೇನೋ ಮಾಡಿದಾಗ ಮಕ್ಕಳಿಗೆ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಅಭಿರುಚಿ ಬರ್ಬೋದು ಅಂತ ಅನಿಸ್ತು ನನಗೆ. ಇನ್ನು ಪ್ರಮುಖವಾಗಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮೊಟ್ಟ ಮೊದಲಿಗೆ ಏನು ಸ್ವಲ್ಪ ಸಮಯಗಳ ಹಿಂದೆ ಮಕ್ಕಳಿಗೆ ತಾಯಿ ಕಥೆಯನ್ನ ಹೇಳ್ತಾ ಇದ್ರು. ಕನ್ನಡದಲ್ಲಿ ಒಂದು ಕಥೆಯನ್ನ ಹೇಳಿದಾಗ ಮಕ್ಕಳಿಗೂ ಕೂಡ ಒಂದು ಖುಷಿ, ಅದನ್ನ ಕೇಳುವಂತಹ, ಅದನ್ನ ಕಲಿಯುವಂತಹ ಒಂದು ಆಸಕ್ತಿ ಬೆಳೀತಾ ಇತ್ತು. ಹಾಗಾಗಿ ಹಿಂದಿನ ಒಂದು ಕಾಲದಲ್ಲಿ ಸಾಹಿತ್ಯ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಯಿತು. ಅದೇ ಈಗಿನ ಒಂದು ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ತಾಯಂದ್ರು ಕಥೆಯನ್ನ ಕೂಡ ಹೇಳ್ತಾ ಇಲ್ಲ. ಇನ್ನೊಂದು, ಈಗೇನು ಒಂದು 3 ವರ್ಷ 4 ವರ್ಷ ಆಯಿತು ಅಂದ ತಕ್ಷಣದಲ್ಲಿ ನರ್ಸರಿನೋ LKGನೋ UKGಗೂ ಹೋಗಿ ಸೇರಿಸ್ಬಿಡ್ತಾರೆ. ಅನಂತರದಲ್ಲಿ ಆ ಮಕ್ಕಳಿಗೆ ಕೇವಲ ABCD ಆ ಒಂದು ವಿಚಾರವನ್ನು ಮಾತ್ರ ಕಲಿಸ್ತಾ ಬರ್ತಾರೆ. ಕನ್ನಡದ ಬಗ್ಗೆ ಕನ್ನಡ ತೊಂದರೆ ಇಲ್ಲ, ನೀನು ಈಸಿಯಾಗಿ ಪಾಸ್ ಮಾಡ್ತೀಯಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಬರ್ತಾರೆ. ನೀನು ಇಂಗ್ಲೀಷನ್ನು ಕಲಿ, ಇಂಗ್ಲೀಷ್ ಭಾಷೆಗೆ ಒತ್ತು ಕೊಡು, ಈ ರೀತಿಯಲ್ಲಿ ಆ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾ ಹೋಗ್ತಾರೆ. ಆಗ ಏನೋ ಒಂದು ಪ್ರಮುಖವಾಗಿ ಒಂದು ಮನೆಯಲ್ಲಿ ಮೊಟ್ಟ ಮೊದಲಿಗೆ ತಾಯಿ ಯಾವ ರೀತಿಯಲ್ಲಿ ಮಗುವಿಗೆ ಕನ್ನಡದ ಒಂದು ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋದಾಗ ಭಾಷೆ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ. ತಾಯಂದಿರು ಯಾವ ರೀತಿಯಲ್ಲಿ ಮಕ್ಕಳಿಗೆ ಪ್ರಸ್ತುತವಾಗಿ ಕನ್ನಡವನ್ನು ಕಲಿಸಬೇಕಾದಂಥ ಅನಿವಾರ್ಯತೆಗಳಿದೆ ಸರ್. ಈಗ ಮನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ ಅದು ಅಂದ್ರೆ ಅದರ ಬಗ್ಗೆ ಅವಿನಾಭಾವ ಸಂಬಂಧ. ಮೊದಲು ತಾಯಿ ಮತ್ತು ಮಗು ಅಂದ್ರೆ ಮಗು ಒಂದು ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಬೇಕೆ ಅಂತೆ. ಸೊ ಹಾಗೆ ಮಗು ಮತ್ತು ತಾಯಿಯ ಜೊತೆಗೆ ಸಂಬಂಧ ನಾವು ಚೆನ್ನಾಗಿ ಇಟ್ಸ್ಕೊಂಡು ಹೋದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ಯಾವತ್ತೋ ಒಂದು ಈಗ ನಾವೇನು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆಯಲ್ಲ, ಇದು ಕಾರಣ ಏನು ಅಂತ ಹೇಳಿದ್ರೆ ಆ ಸಂಬಂಧಗಳನ್ನ ನಾವು ದೂರ ಮಾಡ್ತಿದ್ದೀವಿ. ಒಂದು ಮಗು ಕೇಳ್ತಿತ್ತಂತೆ ಅಮ್ಮನ ಹತ್ರ, ಅಮ್ಮ ಈಗ ನೀವು ಮನೆಯ ಗಾಡ್ರೇಜ್ ಕೀ ಎಲ್ಲ ಓಪನ್ ಮಾಡಿ ಯಾಕೆ ಇಡೋದಿಲ್ಲ, ಹಣ ಎಲ್ಲ ಇದ್ದಿಲ್ಲ ಯಾಕೆ ಇಡೋದಿಲ್ಲ ಕೆಲಸದವ್ರು ಇರುವಾಗ? ಬೇಡ ಮಗ, ಕೆಲಸದವ್ರು ತಗೊಂಡು ಹೋಗ್ತಾರೆ ಅಂತ. ಆಗ ಮಗು ಕೇಳಿದಂದ್ರೆ, ಅಲ್ಲ ಮನೆ ಕೆಲಸಕ್ಕೆ ಹೋಗೋ ನನ್ನನ್ನು ಬಿಟ್ಟು ಹೋಗ್ತಿಲ್ಲ, ಆಗ ನಿಮ್ಗೆ ಯಾಕೆ ಅನಿಸೋದಿಲ್ಲ ಅಂತ. ಸೊ ಮಗುವಿಗೂ ಅನಿಸಿದೆ ಅಂದ್ರೆ ನನ್ನನ್ನು ತಾಯಿ ಬಿಟ್ಟು ಹೋಗ್ತಿದ್ದಾರೆ ಅಂತ. ಆಗ ಮಗುವಿನ ಯೋಚನೆ ಮಾಡುತ್ತೆ, ತಾಯಿ ನನ್ನನ್ನು ಬಿಟ್ಟು ಹೋಗ್ತಾರೆ, ನಾನು ತಾಯಿಯನ್ನು ಬಿಟ್ಟು ಹೋಗ್ಬೋದು, ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಸೊ ಮೊದಲು ತಾಯಿ ಮತ್ತು ಮಗುವಿನ ಸಂಬಂಧ ಗಟ್ಟಿಯಾಗಬೇಕು. ಆ ಗಟ್ಟಿಯಾಗೋದು ಹೇಗೆ ಅಂತ ಹೇಳಿದಾಗ, ನಾವು ಇಂಗ್ಲಿಷ್ ಅಲ್ಲಿ ನಿಮಗೆ ತುಂಬಾ ನಿಮ್ಮ ಭಾವನೆಯನ್ನು ಯಾವತ್ತೂ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟೇ ತುಂಬಾ ನೋವಾದಾಗ ನಾನು ಖಂಡಿತವಾಗಿ ನನ್ನ ಮಾತೃಭಾಷೆಯಲ್ಲಿ ಅಳಬೇಕು, ನೋವನ್ನು ವ್ಯಕ್ತಪಡಿಸಬೇಕು. ನನಗೆ ಆಗ ಆಂಗ್ಲ ಭಾಷೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಭಾವನೆಗಳಿಗೆ ಯಾವ್ದು ಅಂದ್ರೆ ನಾಟುತ್ತೋ ಅದನ್ನು ನಾವು ಮೊದಲು ಬಳಸಬೇಕು. ಮಗುವಿಗೆ ಮೊದಲು ಮನೆಯಲ್ಲಿ ಅಂದ್ರೆ ಇವ್ರ ಮನೆಯಲ್ಲಿ ಮಾತೃಭಾಷೆಗಳು 1000 ಇರಲಿ, ಆಂಗ್ಲ ಭಾಷೆಯನ್ನು ನಾವೀಗ ಹೇಗೆ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತಿದೀವೋ ಅದ್ರ ಜೊತೆಗೆ ಕನ್ನಡ ಇದೆಯಲ್ವಾ. ಯಾಕಂದ್ರೆ ಕನ್ನಡಕ್ಕೆ ನಾವು ಇಂಪಾರ್ಟೆಂಟ್ ಕೊಟ್ಟಾಗ ಈಗೇನಂತ ಹೇಳಿದ್ರೆ ನಮ್ಮ ಈ ಲೋಕಲ್ ಬಿಟ್ರೆ ಹೆಚ್ಚಿನ ಕಡೆ ಮಾತೃಭಾಷೆ ಕನ್ನಡ ಇದ್ದೇ ಇರುತ್ತೆ. ಸೊ ಕನ್ನಡವು ಚೆನ್ನಾಗಿ ಬೆಳೆದಾಗ ಅವನು ತನ್ನಿಂತಾನಾಗಿ ಬೇರೆ ಭಾಷೆಗಳನ್ನ ಸುಲಲಿತವಾಗಿ ಕಲಿತಾನೆ. ಸೊ ಮನೆಯಲ್ಲಿ ಮೊದಲು ಈ ಅಂದ್ರೆ ಹೆತ್ತವರಿಗೆ ಏನಂತ ಹೇಳಿದ್ರೆ ಈ ಆಂಗ್ಲ ಭಾಷೆಯ ಮೋಹ ಬದಲಾಗಬೇಕು, ಕನ್ನಡದ ಭಾಷೆಗಿನ ಸ್ವಲ್ಪ ಮೋಹ ಹೆಚ್ಚಾಗಬೇಕು ಅಂತ. ಮತ್ತೆ ಅವರು ಏನ್ ಮಾಡಿದ ಯೋಚನೆ ಅಂದ್ರೆ ಪ್ರತಿಯೊಬ್ಬರು ಹೆಚ್ಚಿನ ತಂದೆಗಳು ನೀನ್ ನನ್ನಂಗಾಗಬಾರ್ದು ಅನ್ನೋ ಒಂದು ಯೋಚನೆ ಇದೆಯಲ್ಲ, ಅದು ಬದಲಾಗಬೇಕು ಅಂತ. ಪ್ರತಿಯೊಬ್ಬರ ತಂದೆ ತಾಯಿಗಳು ತಮ್ಮ ತಂದೆ ತಾಯಿಗಳು ಹೀರೋ ಆಗಬೇಕು. ನಮಗೆ ಯಾರ್ಯಾರೋ ಹೀರೋಗಳು ಆಗ್ತಿದ್ದಾರೆ ಮೊದಲು, ಯಾಕಂದ್ರೆ ಅವ್ರು ನಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ. ಸೊ ಆ ಕಷ್ಟಪಟ್ಟದ್ದು ನನಗೆ ಗೊತ್ತಿರಬೇಕು. ಸೊ ನಾನು ನನ್ನ ಭಾಷೆಯನ್ನು ಯಾವತ್ತೂ ಬಿಟ್ಟುಕೊಡಬಾರ್ದು ಅಂತ ನನಗನ್ಸುತ್ತೆ. ಎಸ್ ಸರ್. ಇನ್ನು ಪ್ರಮುಖವಾಗಿ ಕನ್ನಡ ಸಾಹಿತ್ಯದಲ್ಲಿ ರಾಮಾಯಣ ಮತ್ತೆ ಮಹಾಭಾರತವನ್ನ ಮೂಲ ಒಂದು ಕೃತಿಯನ್ನು ಹೊರತುಪಡಿಸಿ ಸಾಕಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಬರೆದಿರುವಂತದ್ದು. ಅದರಲ್ಲೂ ಕೂಡ ಮಹಾಭಾರತದಲ್ಲಿ ಒಂದು ಕಡೆ ಕೃಷ್ಣನನ್ನ ನಾಯಕನನ್ನಾಗಿ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಅರ್ಜುನನನ್ನ, ಮತ್ತೊಂದು ಕಡೆಯಲ್ಲಿ ದುರ್ಯೋಧನನನ್ನ, ಮತ್ತೊಂದು ಕಡೆಯಲ್ಲಿ ಭೀಮನನ್ನ ಕೂಡ ನಾಯಕರಾಗಿ ಬರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಮಹಾಭಾರತವನ್ನ ತಿರ್ಸಿದ್ದಾರೆ ಅಂದ್ರೆ ಮಹಾಭಾರತದ ಒಂದು ವಿಚಾರವನ್ನು ಎಷ್ಟರ ಮಟ್ಟಿಗೆ ತಿಳಿಯಪಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಸಾಹಿತ್ಯವನ್ನು ಓದಬೇಕಿದ್ರೆ ಅನ್ಸುತ್ತೆ ಒಬ್ಬ ಮಹಾಭಾರತವನ್ನು ಈ ರೀತಿಯಲ್ಲೂ ಕೂಡ ಬರೀಬಹುದಾ, ಈ ರೀತಿಯಲ್ಲೂ ಕೂಡ ಅದನ್ನ ಒಂದು ವ್ಯಾಖ್ಯಾನಿಸಬಹುದಾ ಅನ್ನುವಂಥ ಒಂದು ಆಸಕ್ತಿ ಮಕ್ಕಳಿಗೆ ಬೆಳೀತಾ ಹೋಗುತ್ತೆ. ಇದೇ ರೀತಿಯ ಒಂದು ಸಾಹಿತ್ಯ ಪ್ರಸ್ತುತವಾಗಿ ಯಾಕಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಸರ್? ನಮಗೆ ತಾಳ್ಮೆ ಇಲ್ಲ ಅಂತ ನಾನು ಆಗೊಂದು ಹೇಳಿದೆ ನೋಡಿ, 4 ಲೈನ್ ಬಿಟ್ಟು ನಮಗೆ ಅದಕ್ಕಿಂತ ಜಾಸ್ತಿ ಓದಕ್ಕೆ ಆಗ್ತಿಲ್ಲ. ಮತ್ತೆ ನಿಮ್ಮ ಹತ್ರ ಯಾರ ಹತ್ರ ಒಬ್ರು ಬರೆಯತ್ತು ಕೊಡಿ, 1 ಪೇಜ್ 2 ಪೇಜ್ ಬರಿಬೋದು. ಮತ್ತೆ ಕೈನೋ ಈಗ ಎಕ್ಸಾಮ್ ಬರೆಯೋರು ಅದೇ ಅಂತಾರೆ, ಕೈನೋ ನಂಗೆ ಆಗೋದಿಲ್ಲ, 3 ಅವರಿಗೆ ಎಷ್ಟು ಬರೀಬೇಕು ಅಷ್ಟೇ. ನಮ್ಮಲ್ಲಿ ಬರವಣಿಗೆ ಇದೇ ಇಲ್ಲ, ತುಂಬ ಹೊತ್ತು ಕೂತು ಬರೆಯುವಷ್ಟು ಇದಿಲ್ಲ, ನಮಗೆ ತಾಳ್ಮೆ ಇಲ್ಲ. ನಾವೀಗ ಯಾರು ಮೊಬೈಲ್ ಯೂಸ್ ಮಾಡ್ತಾರೆ, ಕೂತು ಯೂಸ್ ಮಾಡಲ್ಲ, ಮಲ್ಕೊಂಡು ಹೇಗೇಗೋ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕೆ ನಮ್ಮಲ್ಲಿ ಕೂತು ಬರೆಯುವಂತಹ ತಾಳ್ಮೆಗಳಿಲ್ಲ. ರಾಮಾಯಣ 300 ಬಗೆಯ ರಾಮಾಯಣಗಳಿದೆ ಅಂತೆ. ಸೊ 300 ಬಗೆಯ ರಾಮಾಯಣಗಳು ಕೂಡ ಯಾವುದಕ್ಕೂ ಅಭಾಸ ಅಂತ ಅನಿಸ್ಲಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ಬರಿತಾ ಹೋಗ್ತಾರೆ. ಮಹಾಭಾರತದಲ್ಲಿ ನೀವು ಮಹಾಭಾರತ ಕಥೆ ಆರಂಭ ಮಾಡಿದಾಗ ಒಂದಷ್ಟು ಪಾತ್ರಗಳು ಬರ್ತವೆ, ಕೊನೆಗೆ ಆ ಪಾತ್ರಗಳಿಗೆ ಒಂದು ನ್ಯಾಯ ಒದಗಿಸ್ತಾರೆ, ಎಲ್ಲಿಂದ ಎಲ್ಲಿಗೂ ಸಂಬಂಧಗಳು ಸಿಗ್ತವೆ. ಸೊ ಇದು ಸಾಧ್ಯ ಇಲ್ಲ. ಅಂದ್ರೆ ನಾವು ಒಂದು ಸಣ್ಣ ವಿಷಯನ ಬರೆಯೋಗ್ಲೂ ನಮಗೆ ಇದನ್ನ ಎಲ್ಲಿ ತಗೊಂಡೋಗಿದ್ದೆ, ಏನಾಯ್ತು ಅಂತ ಅಷ್ಟು ದೊಡ್ಡ ಸಾಹಿತ್ಯವನ್ನು ತೆಗೆದುಕೊಂಡು ಎಲ್ಲಿಂದ ಎಲ್ಲಿಗೂ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ. ಅಶ್ವತ್ಥಾಮ ಚಿರಂಜೀವಿ ಅಂತಾರೆ, ಹನುಮಂತ ಚಿರಂಜೀವಿ ಅಂತಾರೆ, ಮುಂದೊಂದು ಕಾಲದಲ್ಲಿ ಸಿಗ್ತಾನೆ. ರಾಮಾಯಣದ ಹನುಮಂತ ಮಹಾಭಾರತದಲ್ಲಿ ಬಂದು ಸಿಗ್ತಾನೆ. ಈ ತರದ ಸಂಬಂಧಗಳನ್ನ ನೋಡಿದ್ರೆ
ಅವು ಕೌತುಕವನ್ನು ಹುಟ್ಟಿಸ್ತವೆ. ಸೊ ಈಗ ಏನ್ ಮಾಡಿದೆ ಅಂದ್ರೆ ಅಷ್ಟು ದೊಡ್ಡ ಕೌತುಕವನ್ನು ಸೃಷ್ಟಿಸಲಿಕ್ಕೆ ಏನು ಸಾಧ್ಯ ಇಲ್ಲದಿದ್ರು ಸಣ್ಣ ಮಟ್ಟದ ಕೌತುಕವನ್ನು ನಾವು ಸೃಷ್ಟಿಸದಿದ್ರೆ ಓದ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಈಗ ಮೊದಲಿಗೆ ಅಂದ್ರೆ ಓದ್ಲಿಕ್ಕೆ ಯಾರಿಗೆ ಆಸಕ್ತಿ ಇದೆಯೋ ಅವನು ಪತ್ತೆದಾರಿ ಕೃತಿಯನ್ನು ಓದ್ಲಿಕ್ಕೆ ಆರಂಭ ಮಾಡ್ಬೇಕಂತೆ. ನಾವು ಪತ್ತೆದಾರಿ ನಾವೆಲ್ಗಳು ಇರ್ತವೆ, ಸೊ ಅವುಗಳನ್ನು ಓದಕ್ಕೆ ಆರಂಭ ಮಾಡಿದಾಗ ಅದು ನಮಗೆ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತವೆ. ಸೊ ಅವುಗಳ ಮೂಲಕ ಏನಾಗುತ್ತೆ ಅಂದ್ರೆ ಓದುವ ಒಂದು ಹುಚ್ಚು ಹಿಡಿಯುತ್ತೆ. ಅದು ಅಂದ್ರೆ ನನಗೆ ನನ್ನ ಸರಿ ಹೇಳ್ಕೊಟ್ಟದ್ದು ಹಾಗೆ, ನೀನು ಮೊದಲು ಪತ್ತೆದಾರಿಯನ್ನು ಓದು, ಅದು ನಿನ್ನ ಓದುವನ್ನ ಇನ್ನೇನಾಯ್ತು ಅನ್ನೋ ಕಾರಣಕ್ಕಾದ್ರೂ ನೀನು ಓದ್ತಿಯಲ್ವಾ. ಸೊ ಅದರಿಂದಾಗಿ ನೀನು ಮತ್ತೆ ಕೃತಿಗಳು ಅಂದ್ರೆ ಕಾಲಮಾನಕ್ಕೆ ಕೃತಿಗಳನ್ನ ಬದಲಾಯಿಸ್ತಾ ಹೋಗ್ಬೇಕು. ನನ್ನ ಪತ್ತೆದಾರಿ ಕಥೆಯಿಂದ ನಾವು ಬಾಲಮಂಗಳ ತುಂತುರು ಹೋಗಿ ಪತ್ತೆದಾರಿ ಕಥೆ ಬಂದು ಈಗ ದೊಡ್ಡ ದೊಡ್ಡ ಕೃತಿಗಳನ್ನ ಓದ್ತಾ ಹೋಗ್ಬೇಕು. ಸೊ ಕಾಲಮಾನಕ್ಕೆ ಕ್ರಮೇಣವಾಗಿ ನಾವು ಬದಲಾಯಿಸ್ತಾ ಹೋಗ್ತಾ ಇರಬೇಕು ಅಂತ ಆಗ್ತದೆ. ಎಸ್ ಸರ್, ಈ ವಿಚಾರದ ಕುರಿತಾಗಿ ಇನ್ನಷ್ಟು ಮಾತನಾಡ್ತೇನೆ ಸರ್. ಎಸ್, ಪ್ರಮುಖವಾಗಿ ಕನ್ನಡ ಭಾಷೆಗೆ ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಸವಾಲು ಅನ್ನುವಂಥದ್ದು ಎದುರಾಗಿದೆ. ಜಾಗತೀಕರಣದಿಂದಾಗಿಯೂ ಕೂಡ ಕನ್ನಡಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇದೆ. ಜಾಗತೀಕರಣ ಹಾಗಾದ್ರೆ ಕನ್ನಡದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತಾ ಇದೆ? ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣಗಳು ಕನ್ನಡ ಭಾಷೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ? ಈ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುಂಚೆ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಒಂದು ಕಡೆಯಲ್ಲಿ ಕನ್ನಡ ಭಾಷೆಯ ಮೇಲೆ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣಗಳು ಸಾಕಷ್ಟು ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾ ಇದೆ. ಜಾಗತೀಕರಣದಿಂದಾಗಿಯೇ ಈಗಾಗಲೇ ಎಲ್ಲ ಭಾಷೆಗಳು ಕೂಡ ತನ್ನ ಒಂದು ಸ್ವಾಯತ್ತತೆಯನ್ನು ಕಳೆದುಕೊಳ್ತಾ ಇದ್ದಾವೆ ಅನ್ನುವಂಥ ಒಂದು ಅಭಿಪ್ರಾಯಗಳು ಒಂದೆಡೆ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಆ ರೀತಿಯಲ್ಲಿ ಏನೂ ಕೂಡ ಆಗ್ತಾ ಇಲ್ಲ. ಕನ್ನಡ ತನ್ನದೇ ಆದಂಥ ಒಂದು ಪ್ರಾಧಾನ್ಯತೆಯನ್ನು ಇಲ್ಲಿವರೆಗೂ ಕೂಡ ಕಾಪಾಡಿಕೊಂಡು ಬಂದಿದೆ, ಮುಂದಿನ ದಿನವೂ ಕೂಡ ಕಾಪಾಡಿಕೊಂಡು ಹೋಗುತ್ತೆ, ಆ ಒಂದು ವಿಶ್ವಾಸ ನಮಗಿದೆ ಅನ್ನುವಂಥ ಅಭಿಪ್ರಾಯಗಳು ಕೆಲವೊಂದು ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಕೂಡ ಜಾಗತೀಕರಣ ಕನ್ನಡದ ಮೇಲೆ ಪ್ರಭಾವ ಬೀರ್ತಾ ಇದೆಯೋ ಅಥವಾ ಇಲ್ವೋ ಅನ್ನುವಂಥ ವಿಚಾರದ ಕುರಿತಾಗಿ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಸರ್, ಪ್ರಮುಖವಾಗಿ ಜಾಗತೀಕರಣ ಕನ್ನಡದ ಮೇಲೆ ಪ್ರಭಾವ ಬೀರ್ತಾ ಇದೆಯೋ ಅಥವಾ ಇಲ್ವೋ? ಯಾಕಂದರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಒಂದು ಕಡೆಯಲ್ಲಿ ಹೇಳ್ತಾರೆ ಜಾಗತೀಕರಣದಿಂದಾಗಿ ಕನ್ನಡದ ಮೇಲೆ ಪ್ರಭಾವ ಬೀರ್ತಾ ಇದೆ, ವಿದೇಶಿ ಕಂಪನಿಗಳು ಅಧಿಕವಾಗಿ ನಗರಗಳತ್ತ, ಬೆಂಗಳೂರು ನಗರಗಳತ್ತ ಆಗಮಿಸ್ತಾ ಇದ್ದಾರೆ, ಹಾಗಾಗಿ ಆಂಗ್ಲ ಭಾಷೆಯ ಒಂದು ವ್ಯಾಮೋಹ ಅಧಿಕವಾಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಜಾಗತೀಕರಣದಿಂದಾಗಿಯೇ ಪರಭಾಷಿಕರು ನಮ್ಮ ರಾಜ್ಯಗಳಿಗೆ ಆಗಮಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಭಾಷೆಯನ್ನು ಮಾತನಾಡುವಂಥ ಒಂದು ಆಸಕ್ತಿಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಕಾರಣ ಕನ್ನಡಿಗರು ಎಲ್ಲದಕ್ಕೂ ಕೂಡ ಹೊಂದಿಕೊಳ್ಳುವಂಥವರು, ತುಂಬ ಫ್ಲೆಕ್ಸಿಬಲ್ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಜಾಗತೀಕರಣ ಕನ್ನಡದ ಮೇಲೆ ಪ್ರಭಾವ ಬೀರ್ತಾ ಇದೆಯೋ ಅಥವಾ ಇಲ್ವೋ ಸರ್? ಖಂಡಿತ ಬೀರ್ತಿದೆ ಸರ್. ಜಾಗತೀಕರಣ ಕನ್ನಡದ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಇದೆ. ನಾವು ಅಂದರೆ ಈಗ ಯಾರು ವಿದೇಶಿ ಕಂಪನಿಗಳು ಬೆಂಗಳೂರು ಪ್ರದೇಶಗಳಲ್ಲಿ ತುಂಬ ಹೆಚ್ಚಾಗಿದೆ ಅಂತ ಆದರೂ ಕೂಡ ನಾವೇನು ಹೇಳ್ತಿದೀವಿ ಅಂದರೆ ಕನ್ನಡವನ್ನೇ ಮಾತಾಡಿ ಅಂತ ಹೇಳ್ತಿಲ್ಲ, ಕನ್ನಡವನ್ನೂ ಮಾತಾಡಿ ಅಂತ ಅವ್ರ ಹತ್ರ ಕೇಳ್ಕೊತಾ ಇರೋದು. ಸೊ ಮೊದಲು ಅವರು ನಮ್ಮ ಭಾಷೆಯನ್ನು ಮಾತಾಡೋದನ್ನು ಕಲಿಬೇಕಲ್ವಾ. ಈಗ ಏನು ಫ್ಲಿಪ್ಕಾರ್ಟ್ ಅಂತಿದೆ, ಅಮೆಜಾನ್ ಅಂತಿದೆ, ನಾವೀಗ ಕಸ್ಟಮರ್ ಕೇರ್ ಅಂತ ಕಾಲ್ ಮಾಡ್ತೀವಿ, ಅವರು ಕನ್ನಡವನ್ನು ಅಲ್ಲಿ ನಮಗದು ಅವಕಾಶವೇ ಇಲ್ಲ, ನಾವು ಆಂಗ್ಲ ಭಾಷೆಯಲ್ಲೇ ವ್ಯವಹರಿಸಬೇಕು. ಅವರು ಇರೋದು ನಮ್ಮ ಕರ್ನಾಟಕದಲ್ಲಿ, ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಬೇರೆ ಬೇರೆಯನ್ನು ಬಳಸ್ಕೊಳ್ಳಿ, ಸಮಸ್ಯೆ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇದ್ದಾಗ ನಮ್ಮ ಭಾಷೆಯನ್ನು ಬಳಸ್ಕೊಳ್ಳಿ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನೀವೀಗ ಹೇಳಿದಾಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್, ತೊಂದರೆ ಇಲ್ಲಪ್ಪ, ನಮಗೆ ಸಿಕ್ಕಿದ್ರೆ ಸಾಕು, ಆ ಥರದೊಂದು ಮನೋಭಾವ ಇದೆಯಲ್ಲ, ಅದು ಬದಲಾಗಬೇಕು. ಮೊದಲು ಅವರು ನಮಗೆ, ನಾವು ಆ ವಸ್ತುಗಳನ್ನು ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಬೇಕಾದಾಗ ಆರ್ಡರ್ ಮಾಡ್ತೀನಿ. ಸೊ ನನಗೆ ಬೇಕಾದಾಗ ನಾನು ಕಾಲ್ ಮಾಡಿದಾಗ ನನಗೆ ನನ್ನ ಭಾಷೆಯವರು ಸಿಕ್ಕಿಲ್ಲ ಅಂತಂದ್ರೆ ನಾನು ಅದನ್ನು ತಗೋಬಾರದು, ನನಗೆ ನನ್ನ ಭಾಷೆಯವರಲ್ಲಿ ಇರಬೇಕು. ಸೊ ಹಾಗಾದಾಗ ಕರ್ನಾಟಕದಲ್ಲಿ ಖಂಡಿತವಾಗಿ ಕೆಲಸ ಸಿಗುತ್ತೆ. ಯಾರಿಗಾರು ಫ್ಲಿಪ್ಕಾರ್ಟ್ ಅಲ್ಲಿ ಜಾಬ್ ಸಿಕ್ಕಿದವನನ್ನ ಫಾರಿನಿಗೆ ಕಳಿಸಲ್ಲ, ಬೆಂಗಳೂರಲ್ಲೇ ಇರ್ತಾನೆ, ನಮ್ಮ ಭಾಷೆಯಲ್ಲೇ ಮಾತಾಡಿ. ಯಾಕಂದ್ರೆ ಇಲ್ಲಿ ಇರೋರು ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಭಾಷೆಯವರು. ಆಗೇನಾಗುತ್ತೆ, ನಿಮಗೆ ಕರ್ನಾಟಕದಲ್ಲಿ ಬದುಕಬೇಕಂದ್ರೆ ಕನ್ನಡ ಬೇಕು, ಇಲ್ಲಿದ್ರೆ ನಿಮಗೆ ಅಲ್ಲಿ ಕೆಲಸ ಸಿಗಲ್ಲ ಅಂತ ಅನ್ನೋ ಯೋಚನೆ ಬರುತ್ತೆ. ಸೊ ಜಾಗತೀಕರಣ ಅನ್ನೋದು ತುಂಬಾ ಕಡೆ, ಈಗ ನಾವು ಬಿಗ್ ಬಜಾರ್ ಏನೇ ಬಂದ್ರು ಕೂಡ ಅಲ್ಲೂ ಕೂಡ ಕನ್ನಡಕ್ಕೊಂದು ಇಂತಿಷ್ಟು ಅವರೇನೋ ತುಂಬಾ ಪ್ರಾಮುಖ್ಯತೆಯನ್ನು ಕೊಡೋದು ಬೇಡ. ನಮ್ಮಲ್ಲಿ ಬದುಕ್ತಾರೆ, ನಮ್ಮ ಊಟ, ನಮ್ಮ ನೀರು, ನಮ್ಮನ್ನೇ ಬಳಸ್ಕೋತಿದ್ದಾರೆ, ಇಡೀ ನಮ್ಮ ಭೂಮಿಯಲ್ಲಿ ಅವರೊಂದು ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಅಂತ ಆದ ಕೂಡಲೇ ಅವ್ರು ಏನ್ ಮಾಡ್ಬೇಕಂದ್ರೆ ನಮ್ಮ ಭಾಷೆನ ಬಳಸುವಂತ ಕೆಲವು ನಿಬಂಧನೆಗಳನ್ನು ನಾವು ಹಾಕಬೇಕು. ನಾವು ನಿಬಂಧನೆಗಳನ್ನು ಹಾಕದೆ ನಿಮಗೆ ಇಷ್ಟ ಬಂದಾಗ ನೀವು ಬಳಸ್ಕೊಳ್ಳಿ ಅಂತಿದ್ದಾಗ ನಮಗದು ಅಂದ್ರೆ ಮುಂದೆ ತೊಂದರೆಯನ್ನು ಖಂಡಿತವಾಗಿ ನೀಡುತ್ತೆ. ಅಲ್ಲಿರುವ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಕನ್ನಡ ಹಾಡುಗಳಾಗಿರ್ಬೋದು, ಕನ್ನಡ ಕಾರ್ಯಕ್ರಮಗಳು. ಸೊ ಕನ್ನಡಕ್ಕೆ ಬೇಕಾದಾಗ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಬಾವುಟ ಹಾಕಿ ಕನ್ನಡ ಹಾಡು ಹಾಕೋದಲ್ಲ, ಅದು ಪ್ರತಿಯೊಂದು ದಿನವೂ ಆಗ್ತಾ ಹೋಗ್ಬೇಕು. ಕರ್ನಾಟಕದಲ್ಲಿ ಇದ್ದಾಗ ನೀವು ಕನ್ನಡ ಮಾತಾಡಬೇಕು ಅನ್ನೋ ಒಂದು ನಮ್ಮ
ಅಂದ್ರೆ ಸರ್ಕಾರಗಳು ಅವರ ಮೇಲೆ ಒಂದು ನಿರ್ಬಂಧಗಳು ಇರಬೇಕು, ಷರತ್ತುಗಳು ಇರಬೇಕು. ಈ ಷರತ್ತುಗಳಿದ್ರೆ ನೀವು ಬೆಂಗಳೂರಲ್ಲಿ ಇರ್ಬೋದು ಅಥವಾ ಕರ್ನಾಟಕದ ಯಾವುದೇ ಭಾಗದಲ್ಲಿ ನಿಮ್ಮ ಕಂಪನಿಗಳನ್ನ ಹಾಕ್ಬೋದು ಅನ್ನೋ ಒಂದು ನಿಬಂಧನೆಗಳಿದ್ರೆ ಖಂಡಿತ ನಮ್ಮ ಕನ್ನಡ ಭಾಷೆ ಉಳಿಬಹುದು ಅಂತ ಅನಿಸ್ತು. ಸರ್, ಪ್ರಮುಖವಾಗಿ ಕರ್ನಾಟಕದ ಒಂದು ಏಕೀಕರಣ ಚಳುವಳಿ ಪ್ರಾರಂಭವಾದಾಗ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡಿ ಕರ್ನಾಟಕ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಸಿದ್ದಪ್ಪ ಕಂಬಳಿ ಅವರಿರ್ಬೋದು ಅಥವಾ ಆಲೂರು ವೆಂಕಟರಾಯರು, ಪ್ರತಿಯೊಬ್ಬರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾರೆ. ಕೆಚ್ಚೆದೆಯಿಂದ ಒಂದು ಹೋರಾಟವನ್ನ ಮಾಡಿದ್ರಿಂದಾಗಿ ಇವತ್ತಿನ ದಿನ ಕರ್ನಾಟಕ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿದೆ. ಅದು ಕೂಡ ನಮ್ಮ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನ ಆಧಾರದ ಮೇಲೆಯೇ ವಿಂಗಡಣೆ ಮಾಡಿರುವಂಥದ್ದು. ತೆಲುಗು ಭಾಷೆಯನ್ನ, ತಮಿಳು ಭಾಷೆಯನ್ನ, ಕನ್ನಡವನ್ನ, ಅದೇ ರೀತಿಯಲ್ಲಿ ಮಲಯಾಳಮನ್ನ, ಈ ರೀತಿ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ನಾವು ಈಗಾಗಲೇ ರಾಜ್ಯವನ್ನು ರಚಿಸಿಕೊಂಡಿದ್ದೇವೆ. ಆದರೆ ಬೇರೆ ಯಾವ ಒಂದು ರಾಜ್ಯಗಳಲ್ಲೂ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಇವರ ಒಂದು ತ್ಯಾಗ ಮತ್ತು ಬಲಿದಾನಗಳು ಸರಿಯಾದ ರೀತಿಯಲ್ಲಿ ಏನು ಪ್ರಾಶಸ್ತ್ಯವನ್ನು ಪಡೆದುಕೊಳ್ಬೇಕು, ಅವರಿಗೆ ಒಂದು ಬೆಲೆಯನ್ನು ಕೊಡಬೇಕು. ಏಕೀಕರಣ ಚಳುವಳಿಗೆ ನಾವು ಮಹತ್ತರವಾದಂತಹ ಒಂದು ಬೆಲೆಯನ್ನು ಕೊಡ್ತಾ ಇದ್ದೇವೆ ಅಂತ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ಕನ್ನಡವನ್ನು ಉಪಯೋಗಿಸಬೇಕಾಗುತ್ತೆ ಪ್ರಸ್ತುತ ಸಂದರ್ಭದಲ್ಲಿ? ಈಗ ಅಂದ್ರೆ ಹಿರಿಯರ ತ್ಯಾಗಗಳು ನಮ್ಗೆ ಜನರಿಗೆ ತಲುಪಬೇಕಂದ್ರೆ ನಮ್ಗೆ ಯಾರೋ ಹೇಳೋರು ಬೇಕು, ನಮ್ಗೆ ತನ್ನಿಂತಾನಾಗಿ ಗೊತ್ತಾಗೋದಿಲ್ಲ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಹೇಳೋರೆ ಸಿಕ್ಕಿಲ್ಲ ನಮಗೆ. ನಮ್ಮ ಹಿರಿಯರ ಈ ತರದೊಂದು ಕಷ್ಟಪಟ್ಟಿದ್ರೆ, ಅದು ಕರ್ನಾಟಕವನ್ನು ರಚಿಸಿಕೊಂಡಿದ್ದಾರೆ. ಕರ್ನಾಟಕವನ್ನು ರಚಿಸಿದಾಗ ನಮಗೆ ಕಾಸರಗೋಡು ಕೇರಳಕ್ಕೆ ಹೋಗ್ಬಿಡ್ತು, ನಮಗೆ ಬೆಳಗಾವಿ ಸಿಕ್ತು, ಅದು ಮಹಾರಾಷ್ಟ್ರದವರು ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಈಗ ಆ ದಿನ ಯಾವುದು ನವೆಂಬರ್ 1ನೇ ದಿನ ಅಲ್ಲಿಯೂ ಒಂದ್ಸಲ ಕಪ್ಪು ಬಾವುಟ ಹಾರಿಸ್ತಾರೆ, ಇಲ್ಲಿ ಕಪ್ಪು, ಈ ತರದೇನೋ ಬಾವುಟಗಳನ್ನ ಹಾರಿಸ್ಕೊಂಡು ಹೋರಾಟ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಭಾಷಾಭಿಮಾನ ಇದೆ, ಈ ಪ್ರದೇಶ ಹೋಯ್ತಲ್ಲ ಅನ್ನೋ ಒಂದು ನೋವಿದೆ ಅವರಿಗೆ. ಯಾರಿಗೆ? ಅವರಿಗಿದೆ. ನಮಗೆ ಏನಂತ ಹೇಳಿದ್ರೆ ತೊಂದರೆ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳುವ ಅನ್ನೋ ಒಂದು ಮನೋಭಾವ ಮೊದಲು ಬದಲಾಗಬೇಕು ನಮ್ಮಲ್ಲಿ. ಈಗ ಹೇಳಿದ್ರಲ್ಲ ನೀವೇನು, ಈಗ ಅಂದ್ರೆ ಇವರು ಹಿರಿಯರ ಹೋರಾಟದ ಫಲವಾಗಿ ನಾವು ತುಂಬಾ ಕಷ್ಟಪಟ್ಟು ಕರ್ನಾಟಕವನ್ನು ಅಂದ್ರೆ ಒಂದು ರಾಜ್ಯವನ್ನು ರಚಿಸಿಕೊಂಡ್ವಿ. ರಾಜ್ಯದಲ್ಲಿ ಅವರ ಹೋರಾಟದ ಫಲವನ್ನು ನಾವು ಅನುಭವಿಸ್ತಿದ್ದೀವಿ. ಈಗ ನಾವು ಕನ್ನಡದಲ್ಲೇ ಮಾತಾಡ್ತಿದ್ವಿ, ಕರ್ನಾಟಕದಲ್ಲಿ ಇದ್ವಿ, ಅನುಭವಿಸ್ತಿದ್ದೀವಿ. ಆ ಅನುಭವಿಸ್ತಿರೋರು ನಮಗೆ ಗೊತ್ತಿರಬೇಕು ನಮ್ಮ ಹಿರಿಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನನಗೆ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಿದ್ರೆ ನಾನೇನು ತಪ್ಪು ಮಾಡೋದಿಲ್ಲ, ಏನು ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ಸೊ ಮೊದಲು ಅದು ಗೊತ್ತಾಗಬೇಕು, ನಮ್ಮ ಹಿರಿಯರ ಕಷ್ಟಪಟ್ಟು ಇದನ್ನು ಕಟ್ಟಿದ್ದಾರೆ ಕರ್ನಾಟಕವನ್ನು, ಇದನ್ನ ನಾನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಮೊದಲು ನನಗೆ ಗೊತ್ತಾಗಬೇಕು ಅಂತ ಅನಿಸ್ತು ನನಗೆ. ಎಸ್, ಇನ್ನು ಸರ್, ಪ್ರಮುಖವಾಗಿ ಕರ್ನಾಟಕದ ಏಕೀಕರಣ ಚಳುವಳಿಗಳನ್ನ ಸರಿಯಾದ ರೀತಿಯಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸಿಲ್ಲ. ಎಲ್ಲ ಒಂದು ನನಗೆ ಗೊತ್ತಿದ್ದಾಗೆ ನಾವು ಓದಬೇಕಿದ್ರು ಕೂಡ ಕೇವಲ ಒಂದೇ ಒಂದು ಅಧ್ಯಾಯ ಅನ್ನುವಂಥದ್ದು ಇತ್ತು. ಅದರಲ್ಲೂ ಕೂಡ ಸಿದ್ದಪ್ಪ ಕಂಬಳಿ ಅವರಾಗಿರ್ಬೋದು ಅಥವಾ ಗಂಗಾಧರ ರಾವ್ ದೇಶಪಾಂಡೆ ಆಗಿರ್ಬೋದು, ಆಲೂರು ವೆಂಕಟರಾಯರು, ಈ ರೀತಿಯ ಒಂದಿಷ್ಟು ಹೆಸರುಗಳು ಮಾತ್ರ ಬರ್ತಾ ಇದ್ವಿ ಹೊರತು ಸಂಪೂರ್ಣವಾದಂತಹ ಇತಿಹಾಸವನ್ನ ಇಟ್ಟಿರಲಿಲ್ಲ. ಕರ್ನಾಟಕ ರಚನೆ ಆಗಿರುವಂಥದ್ದು ಎಷ್ಟು ಒಂದು ಹೋರಾಟದಿಂದ ಆಗಿದೆ ಅನ್ನುವಂಥ ಒಂದು ವಿಚಾರ ಪ್ರಸ್ತುತವಾಗಿ ಜನಸಾಮಾನ್ಯರಿಗೆ ಸರಿಯಾಗಿ ಗೊತ್ತಿಲ್ಲ. ಈ ಒಂದು ಕಾರಣದಿಂದಾಗಿ ಭಾಷೆಯ ಮೇಲೆ ಅಭಿಮಾನ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಕರ್ನಾಟಕವನ್ನು ರಚನೆ ಮಾಡಬೇಕಿದ್ರೆ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಆ ಒಂದಿಷ್ಟು ಹೋರಾಟಗಳನ್ನ ಗಮನಿಸ್ತಾ ಹೋದ್ರೆ ಮೊಟ್ಟ ಮೊದಲಿಗೆ ಕರ್ನಾಟಕ ಪ್ರಾಂತ್ಯವನ್ನ ಕೊಡೋದಿಲ್ಲ, ಕರ್ನಾಟಕ ರಾಜ್ಯವನ್ನ ಕೂಡ ಕೊಡೋದಿಲ್ಲ. ನೀವು ಆಂಧ್ರ ಪ್ರದೇಶನೋ ಅಥವಾ ತಮಿಳುನಾಡೊಂದಿಗೆ ಒಂದಾಗಿರಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಕನ್ನಡ ಭಾಷೆಯನ್ನ ಮಾತನಾಡುವವರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕೇ ಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದು ರಾಜ್ಯವನ್ನು ನಿರ್ಮಾಣ ಮಾಡಿಸಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಪಠ್ಯಕ್ರಮವನ್ನು ಅಳವಡಿಸಿದ್ರೆ ಮಕ್ಕಳಿಗೆ ಇದರ ಬಗ್ಗೆ ಯಾವ ಒಂದು ಜ್ಞಾನಗಳು ಹೆಚ್ಚಾಗ್ತಾ ಹೋಗುತ್ತೆ, ಯಾವ ಯಾವ ವಿಚಾರಗಳು ಅವರಿಗೆ ಪ್ರಸ್ತುತವಾಗಿ ತಿಳಿಬಹುದು ಅಂತ ಅನ್ಸುತ್ತೆ ಸರ್. ಈಗ ಸರ್, ಪಠ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಒಂದು ಹೋರಾಟವನ್ನ ಕಟ್ಟಬೇಕು ಅಂತಿದ್ರೆ ಆ ಹೋರಾಟದ್ದು ಸುಲಭವಾಗಿ ನಾವೀಗ ಬರೆದು ಬಿಡ್ಬೋದು. ಒಂದು ಹೋರಾಟ ಆಯಿತು, ಯುದ್ಧ ಆಯಿತು ಅಂತ, ಆದ್ರೆ ಅದರ ಹಿಂದಿನ ತುಂಬಾ ಕೆಲಸಗಳಿದೆಯಲ್ಲ, ಆ ಕೆಲಸಗಳ ವಿಷಯ ನಮಗೆ ತಿಳಿಸಬೇಕು ಅಂತ. ನಮ್ಮಲ್ಲಿ ಈಗ ನಲಿಕಲಿ ಅಂತ ಒಂದು ಯೋಜನೆ ಬಂದಿತ್ತು ಮಕ್ಕಳಿಗೆ ನಾವು ತಿಳಿಸೋದು ಅಂತ. ಸೊ ನಮ್ಮ ಈ ಅಂದ್ರೆ ಹೋರಾಟದ ಬಗೆಗಿನ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳನ್ನ ಮಾಡಿ ಮಕ್ಕಳಿಗೆ ತೋರಿಸಿದ್ರೆ, ನಮಗೆ ಈಗ ಫಿಲ್ಮ್ ಟ್ಯಾಕ್ಸಿಗೆ ಹೊರಗೆ ಹೋಗಿ ಬಂದು ಕೂಡಲೇ ಫಿಲ್ಮ್ ಸಾಂಗ್ ಅಂದ್ರೆ ಗುಣಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಮಗದು ವಿಜುವಲೈಸ್ ಆಗಿದೆ, ಅಂದ್ರೆ ನಮಗೆ ಗೊತ್ತಾಗಿದೆ ದೃಶ್ಯಗಳ ಮೂಲಕ. ಸೊ ನಮಗೆ ಕರ್ನಾಟಕದ ಈ ಚಳವಳಿಗೆ ಬಗೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳು ಕೂಡ ಅಂದ್ರೆ ಮಕ್ಕಳಿಗೆ ಕಂಡಾಗ ಗೊತ್ತಾಗುತ್ತೆ, ಓ ನನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಇವರು ಅಂತ ವಿಡಿಯೋಗಳು ಸಿಕ್ಕಿದಾಗ, ಸೊ ಈ ತರದ ತರಗತಿಗಳು ಹೆಚ್ಚಾದಾಗ ಅವನಿಗೆ ಖಂಡಿತವಾಗಿ ಆ ಹೋರಾಟದ ಬಗೆಗಿನ ವಿಷಯ ಖಂಡಿತವಾಗಿ ಅವನಿಗೆ ಗೊತ್ತಾಗುತ್ತೆ ಅಂತ ಅನಿಸ್ತು. ಎಸ್ ಸರ್, ಇನ್ನು ಪ್ರಮುಖವಾದಂತಹ ಈಗಿನ ಒಂದು ಪ್ರಸ್ತುತವಾಗಿ ಇರುವಂತಹ ಒಂದೇ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮ ರಾಜಧಾನಿಯಲ್ಲಿ ಕನ್ನಡವನ್ನ ಸರಿಯಾಗಿ ಬಳಸ್ತಾ ಇಲ್ಲ. ಕನ್ನಡದ ಬಳಕೆಗೆ ಅವಕಾಶವೇ ಸಿಗ್ತಾ ಇಲ್ಲ. ಪ್ರತಿಯೊಂದು ಕಡೆಯೂ ಕೂಡ ವಿದೇಶಿ ಕಂಪನಿಗಳ ಹಾವಳಿ, ಇನ್ನೊಂದು ಕಡೆ ಪರಭಾಷಿಕರು ತಮ್ಮ ಭಾಷೆಯನ್ನೇ ಬಳಸಿಕೊಂಡು ಹೋಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಕನ್ನಡಿಗರು ಕೆಚ್ಚೆದೆಯಿಂದ ಬಾವುಟವನ್ನು ಹಾರಿಸ್ತಾರೆ. ಬೇರೆ ದಿನಗಳಲ್ಲಿ ಮಾತನಾಡಲಿಕ್ಕೂ ಕೂಡ ಸ್ವಲ್ಪ ಮಟ್ಟಿನ ಹಿಂಜರಿಕೆಯನ್ನ ಅನುಸರಿಸ್ತಾ ಇದ್ದಾರೆ. ಮಾತನಾಡಲಿಕ್ಕೂ ಕೂಡ ಹಿಂಜರಿಕೆ ಸಾಕಷ್ಟಿದೆ ಬೆಂಗಳೂರಿನಲ್ಲಿ. ಯಾರಾದರೂ ಒಬ್ರು ಹೋಗಿ ಕನ್ನಡದಲ್ಲಿ ಮಾತನಾಡಿದ್ರು ಕೂಡ ಒಮ್ಮೆ ಮುಖವನ್ನು ನೋಡಿ ಅನಂತರದಲ್ಲಿ ಉತ್ತರವನ್ನು ಕೊಡುವಂಥ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ಇವೆಲ್ಲವನ್ನ ಕೂಡ ರಾಜಧಾನಿಯಲ್ಲಿ ಯಾವ ರೀತಿಯಲ್ಲಿ ತೊಡೆದು ಹಾಕಬಹುದು ಅಂದ್ರೆ ಪ್ರಮುಖವಾಗಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ತರಬೇಕಾಗುತ್ತೆ. ಏನು ಒಂದು ಕರೆ ಮಾಡಿದವರು ಕೂಡ ಹೇಳಿದ್ರು,
ಸರ್ಕಾರ ಯಾವ ರೀತಿಯಲ್ಲಿ ಕಾನೂನನ್ನು ಜಾರಿಗೆ ತರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರವಾಗ್ತಾ ಹೋಗುತ್ತೆ. ಖಂಡಿತವಾಗಿ ಕೂಡ ಬೇರೆ ಯಾವುದರಿಂದಲೂ ಕೂಡ ಇದನ್ನು ಅಷ್ಟು ಸಲೀಸಾಗಿ ಸರಿಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈ ರೀತಿ ಆಗ್ಬೋದು, ರಾಜಧಾನಿ ಈ ರೀತಿಯಲ್ಲಿ ಆದರೆ ಖಂಡಿತವಾಗಿ ಕೂಡ ಬೆಂಗಳೂರಿನಲ್ಲೂ ಕೂಡ ಕನ್ನಡಕ್ಕೆ ಬೆಲೆ ಸಿಗುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್, ರಾಜಧಾನಿ ಅಂತ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಅದು ಕೇಂದ್ರ ಭಾಗ. ನಾವು ಯಾವತ್ತು ಅಂದ್ರೆ ತಿರುಳು ಚೆನ್ನಾಗಿರ್ಬೇಕಂತಲ್ಲ. ಸೊ ನಮ್ಮ ಕೇಂದ್ರ ಚೆನ್ನಾಗಿದ್ರೆ ಉಳಿದೆಲ್ಲವೂ ಚೆನ್ನಾಗಿದ್ದು ಇದ್ದೇ ಇರುತ್ತೆ, ಅದ್ರಲ್ಲಿ ಏನು ಸಮಸ್ಯೆ ಅಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ಹೆಚ್ಚಾಗಿ ಆಟೋ ಡ್ರೈವರ್ಸ್ಗಳು ಸ್ವಲ್ಪ ಕನ್ನಡವನ್ನು ಉಳಿಸ್ಕೊಂಡಿದ್ದಾರೆ, ಸ್ವಲ್ಪ ಉಳಿಸ್ಕೊಂಡಿದ್ದಾರೆ. ಆದ್ರೂ ಈಗ ಏನಾಗ್ಬಿಟ್ಟಿದೆ, ಅದು ಓಲೋ ಈ ತರದ ಆ್ಯಪ್ಗಳೆಲ್ಲ ಬಂದ್ಬಿಟ್ಟು ಅವರಿಗೂ ಕೂಡ ಹೊಸ ಭಾಷೆನ ಕಲಿಯುವ ಇದು ಒಂದೇ ಕಷ್ಟ ಬಂದ್ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ ತಮಿಳು ಮಾತಾಡಿದಾಗ ಇವನಿಗೆ ಕೆಲಸ ಬೇಕು ಅಂದ್ರೆ ಇವನು ತಮಿಳು ಕಲಿಬೇಕು, ಹಿಂದಿ ಕಲಿಬೇಕು, ತೆಲುಗು ಕಲಿಬೇಕು, ಯಾಕಂದ್ರೆ ಕೆಲಸ ಹೋಗ್ಬೇಕಲ್ಲ. ಸೊ ಹೆಚ್ಚಿನ ಏನಾಗಿದೆ ಅಂದ್ರೆ ಇಡೀ ಅಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ತೆಲುಗು. ನಮಗೆ ಈಗ ಅಲ್ಲಿಗೆ ಹೋದಾಗ ಅನಿಸ್ತು, ಇದು ನಾನು ಕರ್ನಾಟಕದಲ್ಲಿ ಇದ್ದೀನೋ, ತೆಲುಗಲ್ಲಿ ಇದ್ದೀನೋ, ತಮಿಳ್ನಾಡಲ್ಲಿ ಇದ್ದೀನೋ, ಈ ತರದೊಂದು ಭಯ ಕಾಡ್ಲಿಕ್ಕೆ ಆರಂಭ ಆಗುತ್ತೆ. ಯಾವ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನ ಪ್ರದೇಶದಲ್ಲಿ. ಸೊ ಅಲ್ಲಿಯೇ ಇರುವ ಕಂಪನಿಗಳು ಏನಿರಬೇಕು ಅಂದ್ರೆ ಈ ನಮ್ಮ ಕೆಲಸದ ಸಮಯದಲ್ಲಿ ನೀವು ಈ ಭಾಷೆಯನ್ನ ಮಾತಾಡಬೇಕು. ಅದು ಹೊರತುಪಡಿಸಿ ಈ ಪ್ರದೇಶ ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ಳಿಕ್ಕೆ ಇತರ ಪ್ರದೇಶಗಳು ಅಂತ ಬೇಕಾಗುತ್ತೆ, ಯಾಕಂದ್ರೆ ಚೆನ್ನಾಗಿ ಉಸಿರಾಡ್ಲಿಕ್ಕೆ ಅಂತ. ಸೊ ಕನ್ನಡವನ್ನ ಬಳಸ್ಕೊಂಡೇ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಒಂದು ಕೆಲವು ನಿಬಂಧನೆಗಳನ್ನ ತಂದ್ರೆ ಕನ್ನಡ ಉಳಿಬಹುದು ಅಂತ ಅನಿಸ್ತು. ಬೇರೆ ಯಾವುದೇ ರೀತಿಯಲ್ಲಿ ನಾವು ಯಾರಿಗೂ ಕೋಲಾರ ಪಟ್ಟಿ ಹಿಡಿದು ಬದಲಾವಣೆ ಸಾಧ್ಯ ಇಲ್ಲ. ಮೊದಲು ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬನು ಕೂಡ ಕನ್ನಡವನ್ನ ಬಳಸಬೇಕು ಸರ್. ಅಷ್ಟೇ, ನಾನು ಕನ್ನಡವನ್ನ ಬಳಸಬೇಕು, ಎದುರಿನವನು ಕೂಡ ಕನ್ನಡವನ್ನ ಕಲಿಬೇಕು ಅನ್ನೋ ಯೋಚನೆ ಇದ್ರೆ ಖಂಡಿತವಾಗಿ ಬದಲಾವಣೆ ಆಗುತ್ತೆ. ಮೊದಲು ನಾನು ಸರಿಯಾಗಬೇಕಷ್ಟೇ. ಎಸ್, ಇನ್ನು ಪ್ರಮುಖವಾಗಿ ಸರ್, ಎಲ್ಲ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತುಗಳು ಏನು ಅಂತ ಹೇಳಿದ್ರೆ, ಕೇವಲ ನವೆಂಬರ್ 1ರಿಂದ ನವೆಂಬರ್ 30ರವರೆಗೆ ಮಾತ್ರ ಕನ್ನಡದ ಬಗ್ಗೆ ಭಾಷಣಗಳನ್ನ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ಗೋರಿ ಕಟ್ಟುವಂತ ಕೆಲಸಗಳನ್ನ ಸರ್ಕಾರ ಸಲೀಸಾಗಿ ಮಾಡಿಕೊಂಡು ಬರ್ತಾ ಇದೆ. ಏನೋ ಒಂದು ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಕನ್ನಡ ಮಾಧ್ಯಮದ ಅಳಿವು ಅನ್ನುವಂಥದ್ದು ಈಗಾಗಲೇ ಆಗ್ತಾ ಇದೆ. ಕಾರಣ ಆಂಗ್ಲ ಭಾಷೆ, ಖಾಸಗಿ ಶಾಲೆಗಳು ಅಧಿಕವಾಗ್ತಾ ಇರುವಂಥದ್ದು, ಆಂಗ್ಲ ಭಾಷೆ ವ್ಯಾಮೋಹ. ಇರುವಂತಹ ಮಕ್ಕಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷಕರ ಸೌಲಭ್ಯವನ್ನ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಇಲ್ಲ, ಕನ್ನಡದ ಬಗ್ಗೆ ಒಂದು ವಿಚಾರವನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಶಿಕ್ಷಕರನ್ನ ನೇಮಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ಕರೆಸಿಕೊಂಡು ಬಂದು ಪಾಠ ಮಾಡುವಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಈ ನಿಟ್ಟಿನಲ್ಲೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇನ್ನು ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇದು ಖಂಡಿತವಾಗಿ ಕೂಡ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಮಾಧ್ಯಮ ಶಾಲೆಗಳೇ ಮುಚ್ತಾ ಹೋದ್ರೆ ಕನ್ನಡದ ಒಂದು ಅಳಿವು ಮತ್ತೆ ಆಗದೆ ಇನ್ನು ಉಳಿತಾ ಹೋಗುತ್ತಾ? ಇದನ್ನ ಇವರು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಇವರು ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ಜಾರಿಗೆ ತಂದ್ರೆ ಖಂಡಿತವಾಗಿ ಕೂಡ ಆಗುತ್ತೆ. ಈಗಾಗಲೇ ಹೇಳಿದ್ರು ಅವರು, CBSEಯಲ್ಲಿ ಏನು ಕನ್ನಡವನ್ನ ಬಳಸ್ತಾ ಇದ್ದಾರೆ, ಕನ್ನಡವನ್ನ ಒಂದು ಪಠ್ಯಪುಸ್ತಕವಾಗಿ ನಾವು ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕೇವಲ ದಾಖಲೆಗಳಿಗೆ ಮಾತ್ರ. ಆ ಒಂದು ಕಾರಣಕ್ಕಾಗಿ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ. ಕನ್ನಡ ಶಾಲೆಯನ್ನ ಮೊಟ್ಟ ಮೊದಲಿಗೆ ಅವರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು? ಒಬ್ಬ ಶಿಕ್ಷಕನಾಗಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನ್ನ ಪ್ರಕಾರ ನಾನು ಪ್ರೈಮರಿ ಓದುವಾಗ ನಮಗೆ ಆಂಗ್ಲ ಭಾಷೆ ಎಲ್ಲಿತ್ತು ಅಂತಂದ್ರೆ ಒಂದು ವಿಷಯವಾಗಿತ್ತು. ನಮಗೆ 7ನೇ ತರಗತಿವರೆಗೂ ಅಷ್ಟೇ ಸಾಕು, ಒಂದು ವಿಷಯವಾಗಿ ಆಂಗ್ಲ ಭಾಷೆ ಇದ್ದು. 8ರಿಂದ ಖಂಡಿತವಾಗಿ ನಾನು ಆಂಗ್ಲ ಭಾಷೆನ ಕಲಿತು ನಾನು ಸೈನ್ಸ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಯಾವುದೇ ಸಬ್ಜೆಕ್ಟ್ ಅಲ್ಲಿ ನಾನು ರ್ಯಾಂಕ್ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಆ ಕಾರಣಕ್ಕೆ ಮೊದಲು ನಮ್ಮ ಪ್ರೈಮರಿಯಲ್ಲಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಕನ್ನಡವೇ ಮುಖ್ಯ ಆಗಿರ್ಬೇಕು. ಕನ್ನಡದಲ್ಲೇ ಚೆನ್ನಾಗಿ ಪಾಠ ಮಾಡ್ತಾ ಹೋದ್ರೆ ಖಂಡಿತವಾಗಿ ಬಳಸಬಹುದು. ಸರ್, ಒಂದು ಕರೆ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಿಮ್ಮ ಹೆಸರು ಸರ್? ಪೀರ್ ಮೊಹಮ್ಮದ್. ಹಾ ಸರ್, ಕನ್ನಡದ ಒಂದು ಅಳಿವು ಉಳಿವಿನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಸರ್. ನಿಮ್ಮ ಒಂದು ಅಭಿಪ್ರಾಯಗಳೇನು ಸರ್? ನಾನು ಸಣ್ಣ ಲೋ ಲೆವೆಲ್ ನಿಂದ ಹೋಗ್ತಾ ಇದ್ದೇನೆ. ಸರ್ಕಾರಗಳು ಇದೆಲ್ಲ ನಂತರ ನೋಡಿ, ಹೊರಗಿನವರು ಬರ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ನಾವು ವ್ಯಾಪಾರಿಗಳು ಅವ ಯಾವ ಭಾಷೆಯಲ್ಲಿ ಹೇಳಿದ್ರು ನಮ್ಗೆ ತೊಂದರೆ ಇಲ್ಲ, ನಮ್ಗೆ ವ್ಯಾಪಾರ ಆಗ್ಬೇಕು. ಅವ ನೋಡಿ, ಒಂದು ಸಣ್ಣ ಮಾತಾಡ್ತೇನೆ, ನೀವು ಕಾಸರಗೋಡು ಆಚೆ ಹೋಗಿ ಎಡಕೈಯಲ್ಲಿ ಹಣ ಕೊಟ್ಟು ಅವರು ತಗೊಳ್ಳೋದಿಲ್ಲ. ನಮ್ಮಲ್ಲಿ ಎಡಕೈ ಬಲಕೈ ಬಿಡಿ, ಹಾಲಿನಲ್ಲಿ ಹಣ ಇಟ್ಟು ತೋರಿಸಿದ್ರು ನಮ್ಗೆ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಅಂದ್ರೆ ವ್ಯಾಪಾರಕ್ಕೆ ಹೊಂದಿಕೊಂಡು ಹೋಗುದು ವಿನಃ ಕನ್ನಡದ ಯಾರೋ ಭಾಷಣ ಕೊಡದಾದ್ರೆ ಹಿಂದಿನ ನಿಂತು ಕೇಳ್ತಾರೆ. ಅವರಿಂದ ಕನ್ನಡ ಬರ್ಬೇಕು ವಿನಃ ಯಾವುದು ಕವಿ ಅವನು ಹೇಳಿದ್ರೆ ಎಷ್ಟು ಜನ ಕೇಳ್ಬೋದು. ಬರೇ ವ್ಯಾಪಾರಸ್ಥರಿಂದ, ಸಣ್ಣ ಸಣ್ಣ ಅಂಗಡಿಗಳಿಂದ, ಹೋಟೆಲುಗಳಿಂದ ಜನರಿಗೆ ಕನ್ನಡ ಯಾವ ದೇಶದವನೇ ಬರ್ಲಿ ಒಂದು ವಾರದಲ್ಲಿ ಕನ್ನಡ ಕಲಿತಾನೆ ಅವ. ಅವನಿಗೆ ಅಗತ್ಯ ಇಲ್ಲ, ಅವನು ಹಿಂದಿಯಲ್ಲಿ ಮಾತಾಡಿದ್ರೆ ಆಗ್ತದೆ, ಎಲ್ಲವೂ ಸಿಗ್ತದೆ ಅವನಿಗೆ. ಕನ್ನಡ ಮಾತಾಡ್ಬೇಕಂತಲೇ ಇಲ್ಲ, ಅವ ಯಾಕೆ ಕನ್ನಡ ಕಲಿಬೇಕು? ನಾವು ಅವನಿಗೆ ಇದು ನೋಡು, ಈ ವಸ್ತುವಿಗೆ ಕನ್ನಡದಲ್ಲಿ ಹೀಗೆ ಹೇಳ್ತಾರೆ ಅಂತೇಳಿ ತೋರಿಸಿಕೊಟ್ಟು ಯಾವ ಅಂಗಡಿಯನ್ನು ಮಾಡಿದ್ದುಂಟ, ಈ ತನಕ ಎಲ್ಲಾದ್ರೂ ಮಾಡಿದ್ದುಂಟ, ಎಲ್ಲ ಬಿಟ್ಟು ಇಷ್ಟರವರೆಗೆ
ಬೋರ್ಡ್ ಸಂಪೂರ್ಣವಾಗಿ ಬಂದಿಲ್ಲ ಕನ್ನಡದಲ್ಲಿ. ಬರೇ ನವೆಂಬರ್ ಬರುವ ಮುಂಚೆ ಸುಣ್ಣ ಬಡಿತಾರೆ, ಕೆಲವು ಕಡೆಗೆ ಏನೇನ ಮಾಡ್ತಾರೆ. ನಿಜವಾಗಿ ಕನ್ನಡ ರಾಜ್ಯೋತ್ಸವ ಅಂತೇಳಿ ಒಂದು ಫಿಕ್ಸ್ ಮಾಡಿದ್ದಾರೆ. ಆ ದಿವಸ ಆದ್ರೂ ನಿಮ್ಗೆ ನೆನಪು ಬರ್ತದೆ. ಕನ್ನಡ ಉಳಿವಿಗಾಗಿ ಯಾರು ಉಳಿಸ್ಬೇಕು ಅವರಿಂದ ಆಗುದಿಲ್ಲ. ನೋಡಿ, ಕವಿಗಳು ಅವರು ಇವರು ಪುಸ್ತಕ ಬರೀಬಹುದು, ಅವರನ್ನ ನಾವು ಓದ್ಬಹುದು, ನಾವು ಆದಷ್ಟು ಡೆವಲಪ್ಮೆಂಟ್ ಮಾಡಬಹುದು. ಆದ್ರೆ ಇನ್ನೊಬ್ಬನನ್ನು ಕನ್ನಡದ ಕರೆಗೆ ಕರಿಬೇಕಾದ್ರೆ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ಕನ್ನಡವನ್ನು ಕರೆಕ್ಟ್ ಆಗಿ ನಡೆಸಿಕೊಂಡೋದ್ರೆ ಮಾತ್ರ ಸಾಧ್ಯ. ಎಸ್ ಸರ್, ಖಂಡಿತ ಸರ್, ಸಾಧ್ಯವಿಲ್ಲ. ಖಂಡಿತ ಸರ್. ನಿಮ್ಮ ಒಂದು ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್. ಎಸ್, ಇವರು ಸಾಕಷ್ಟು ಒಳ್ಳೆ ಒಂದು ಉತ್ತಮವಾದಂತಹ ವಿಚಾರವನ್ನು ಹೇಳಿದ್ರು. ವ್ಯಾವಹಾರಿಕವಾಗಿ ಭಾಷೆ ಬಳಕೆ ಆಗಬೇಕು, ಪ್ರಮುಖವಾದಂತಹ ಒಂದು ವಿಚಾರ. ಸರ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕನ್ನಡದ ಬಗ್ಗೆ? ಕನ್ನಡದಲ್ಲಿ ಒಂದು ಕವಿಯೊಬ್ಬರದ್ದು ಮಾತಿದೆಯಂತೆ, 3 ಸಾಗರವಿದ್ದರೆ 100 ಮಂದಿರವಿದ್ದರೆ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಮೊದಲು ನಾನು ಬದಲಾಗಬೇಕು, ನಾನು ಕನ್ನಡವನ್ನು ಬಳಸಬೇಕು, ನಾನು ನನ್ನ ತಾಯಿಯನ್ನು ಪ್ರೀತಿಸಬೇಕು, ಮತ್ತು ಬೇರೆಯವರ ತಾಯಿಯ ಬಗ್ಗೆ ಗೌರವ ಕೊಡ. ನನಗೆ ಬೇರೆಯವರ ತಾಯಿಯ ಬಗ್ಗೆ ನನಗೇನು ಕೆಟ್ಟ ಭಾವನೆ ಇಲ್ಲ. ಮೊದಲು ನಾನು ನನ್ನ ಕನ್ನಡವನ್ನು ಪ್ರೀತಿಸ್ತೇನೆ. ಮತ್ತೊಂದು, ಕನ್ನಡ ನಮ್ಮ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಕನ್ನಡ ಅನ್ನದ ಭಾಷೆ ಆಗಲಿ ಅನ್ನೋದು ನನ್ನ ಪರಮ ಆಶಯ. ಕನ್ನಡದಿಂದಲೇ ನಿಮಗೊಂದು ಕೆಲಸ ಸಿಗುತ್ತೆ ಅನ್ನೋ ಒಂದು ಸ್ಥಿತಿ ಮುಂದೆ ನಿರ್ಮಾಣ ಆಗಲಿ ಅನ್ನೋದು ಒಂದು ಆಶಯ ಸರ್. ಎಸ್ ಸರ್, ಇಷ್ಟೊತ್ತವರೆಗೂ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಏನು ಕನ್ನಡ ಭಾಷೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ, ಅದೇ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕನ್ನಡಿಗರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಕನ್ನಡಿಗರು ಒಗ್ಗಟ್ಟಾದಾಗ ಮಾತ್ರ ಕನ್ನಡ ಭಾಷೆ ಉಳಿಯುತ್ತೆ, ಕನ್ನಡ ಭಾಷೆ ಬೆಳೀತಾ ಹೋಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಒಂದು ಕೆಲಸದಿಂದಲೂ ಕೂಡ ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಕನ್ನಡವನ್ನು ವ್ಯಾವಹಾರಿಕ ಭಾಷೆಯಾಗಿ ಬಳಕೆ ಮಾಡಿ ಕನ್ನಡದಲ್ಲಿಯೇ ವ್ಯವಹರಿಸಲಿಕ್ಕೆ ಪ್ರಯತ್ನವನ್ನು ಪಡಿ. ಅದೇ ರೀತಿಯಲ್ಲಿ ದಾರ್ಶನಿಕರು, ತತ್ವಜ್ಞಾನಿಗಳು, ಬುದ್ಧಿಜೀವಿಗಳು ಅಂತ ಏನು ಕರೆಸಿಕೊಳ್ತಾ ಇದ್ದೀರಾ ಕರ್ನಾಟಕದಲ್ಲಿ, ಅವರೆಲ್ಲರೂ ಕೂಡ ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡದಲ್ಲಿಯೇ ತಮ್ಮ ಒಂದು ವಿಚಾರಗಳನ್ನು ತಿಳಿಯಪಡಿಸಿ. ಆಗ ಖಂಡಿತವಾಗಿಯೂ ಕೂಡ ಕನ್ನಡ ಉನ್ನತಿ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.